ವಾರ್ಷಿಕ ಮಹಾಸಭೆಯನ್ನು ಪ್ರಾರಂಭಿಸುವುದರ ಮೊದಲು ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕಿದ್ದಾಳೆ ನಮ್ಮೆಲ್ಲ ಆತ್ಮೀಯರಾಗಿರುವ ತೋನ್ಸೆ ಪುಷ್ಕಳ್ ಕುಮಾರ್, ಕಲಾಸಾರಥಿ, ಆರ್ಯಭಟ ಪ್ರಶಸ್ತಿ ವಿಜೇತರು. ಅಗಜಾನನ ಪದ್ಮಾರ್ಕೋ ಗಜಾನನೋ ಮಹರ್ನಿಶೋ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಂ ಉಪಾಸ್ಮಹೇ. ಸತ್ಯನೇತ್ರೇ ಮಹಾದೇವಿ ಸರ್ವಲೋಕಶುಭಂಕರೀ ಜ್ಯೋತಿರ್ಮಯಿ ಜಗದ್ವಂದೇ ಶ್ರೀ ಭಗವತಿ ನಮೋಸ್ತುತೆ. ಜ್ಯೋತಿರ್ಮಯಿ ಜಗದ್ವಂದೇ ಶ್ರೀ ಭಗವತಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಸರ್ವಧರ್ಮ ಸಮನ್ವಯಾಚಾರ್ಯವರ್ಯ ಸರ್ವಧರ್ಮ ಸಮನ್ವಯಾಚಾರ್ಯವರ್ಯ ಮಾನವೀಯ ಮತ ಪ್ರವರ್ತಕಾಯ ಅಜ್ಞಾನಮೋಚನ ಪ್ರಜ್ಞಾನಲೋಚನಾಯ ಬ್ರಹ್ಮಶ್ರೀ ನಾರಾಯಣ ಗುರುನಾಥಾಯ ನಮಸ್ತೆ ನಮಃ. ಬ್ರಹ್ಮಶ್ರೀ ಗುರುನಾಥಾಯ ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಸ್ತೆ ನಮಸ್ತೆ. ಹಾಗೆ ವಂದಿಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ಅನುಗ್ರಹವನ್ನು ಯಾಚಿಸುತ್ತಾ ತೀಯ ಸಮುದಾಯದ ಒಗ್ಗಟ್ಟಿನಲ್ಲಿ ಹಾಗೂ ಸಂಘಟನೆಗೆ ಶ್ರಮಿಸುತ್ತಿರುವ ನಮ್ಮ ನೆಚ್ಚಿನ ಸಂಸ್ಥೆಯಾದಂತಹ ಭಾರತೀಯ ತೀಯ ಸಮಾಜ ಇದರ ಕೇಂದ್ರ ಸಮಿತಿಯ ಸಭೆಗೆ ಆಗಮಿಸಿದಂತಹ ಎಲ್ಲ ತೀಯ ಬಾಂಧವರಿಗೆ, ಸಮಾಜದ ಹಿರಿಯರಿಗೆ ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ಇವತ್ತು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮಗೆ ಆಶೀರ್ವದಿಸಲು ಶ್ರೀ ಭಗವತಿ ಮಾತೆಯರ ಸೇವೆಯನ್ನು ಮಾಡುವಂತಹ ಪರಮ ಪೂಜ್ಯರಾದ ಬಂದ್ಯೋಡು ಕ್ಷೇತ್ರದ ಆಚಾರ ಭಟ್ಟರಾದ ನಮ್ಮ ಬೆಳ್ಚಪಾಡ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಮೊದಲಾಗಿ ಅವರಿಗೆ ನಾನು ಅವರ ಚರಣ ಸ್ಪರ್ಶವನ್ನು ಮಾಡುತ್ತಾ ಭಾರತೀಯ ತೀಯ ಸಮಾಜದ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ನಾವು ಸ್ವಾಗತಿಸುವ ಆತ್ಮೀಯರೇ. ಅದೇ ರೀತಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಗುರಿಕಾರ ವರ್ಗದ ಪ್ರಮುಖರೆಲ್ಲರೂ ಈ ಸಭೆಯಲ್ಲಿ ನಮ್ಮ ಕೋರಿಕೆಯನ್ನು ಹಾಗೂ ಆಮಂತ್ರಣವನ್ನು ಮನ್ನಿಸಿ ಇವತ್ತಿನ ಸಭೆಯಲ್ಲಿ ಪಾಲನ್ನು ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆಗೆ ವಿಶೇಷವಾದ ಒಂದು ಕಳೆಯನ್ನು ತಂದಿರುವ ಎಲ್ಲ ಗುರಿಕಾರ ವರ್ಗದವರಿಗೆ ಹಾಗೂ ಕ್ಷೇತ್ರದ ಪ್ರಮುಖರಿಗೆ ನಮ್ಮ ಭಾರತೀಯ ತೀಯ ಸಮಾಜದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಿ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದಂಥ ನಮ್ಮ ಹಿರಿಯರಾದ ಶ್ರೀಯುತ ದಾಮೋದರ ಉಳ್ಳಾಲ, ತೀಯ ಸಮಾಜ ಉಳ್ಳಾಲ ಇದರ ಪ್ರಮುಖರು ಹಾಗೂ ಸಲಹೆಗಾರರು ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಸಮಯವನ್ನು, ಒತ್ತಡ ಸಮಯವನ್ನು ನಮ್ಮೊಂದಿಗೆ ಕಳೆಯಲಿಕ್ಕೆ ಇಲ್ಲಿ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಮೊದಲಾಗಿ ನಮ್ಮ ಭಾರತೀಯ ತೀಯ ಸಮಾಜದ ಸರ್ವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಭಾರತೀಯ ತೀಯ ಸಮಾಜದ ಅಧ್ಯಕ್ಷರು ಶ್ರೀ ಸದಾಶಿವ ಉಳ್ಳಾಲ್ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ
ಭಾರತೀಯ ತೀಯ ಸಮಾಜದ ವಲಯ ಸಮಿತಿಯ ಪ್ರಮುಖರಾದ ಉಳ್ಳಾಲ ವಲಯದಿಂದ ಶ್ರೀಯುತ ದಿನೇಶ್ ಕುಂಪಳ, ಮಂಜೇಶ್ವರ ವಲಯದಿಂದ ಶ್ರೀಯುತ BM ಮಾಧವರವರು, ಹಾಗೆ ಸಶೀತ್ಲ ವಲಯದ ಪ್ರತಿನಿಧಿಗಳು, ಮಾಡ ವಲಯದಿಂದ ಶ್ರೀಯುತ ಕೇಶವ್ ಅವರು, ಹಾಗೆ ಉಪ್ಪಳ ವಲಯದ ಶ್ರೀ ಪುಷ್ಪರಾಜ್ ಐಲ್, ಅಡ್ಕ ವಲಯದಿಂದ ಶ್ರೀಯುತ ಸದಾನಂದರವರು, ಹಾಗೆ ಆರಿಕಾಡ್ ವಲಯದ ಶ್ರೀಯುತ ನಾಗೇಶ್ ಅವರು, ಅದೇ ರೀತಿ ಏರಿಕಾಡ್ ವಲಯ ಸಮಿತಿಯ ಶ್ರೀಯುತ ಪದ್ಮನಾಭರವರು, ಜೊತೆಗೆ ಪಿಲಿಕುನ್ನು ಕ್ಷೇತ್ರದ ಶ್ರೀಯುತ ಸತೀಶನ್ ರವರು, ಹಾಗೆ ಸುಳ್ಯದ ಶ್ರೀಯುತ ಪವಿತ್ರನ್ ಮತ್ತು ಪಟತೂರು ವಲಯದ ಶ್ರೀಯುತ ಜಯರಾಮ್ ಹಾಗೂ ಕುದೋಳಿ ವಲಯದ ಶ್ರೀಯುತ ಉಮೇಶ್ ಬಿಕನಘಟ್ಟ ಇವರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಭಾರತೀಯ ತೀಯ ಸಮಿತಿಯ ಸರ್ವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಜ್ವಲಿಸಿದ ಬೆಳಕು, ಅಸತ್ಯದಿಂದ ಸತ್ಯದ ಕಡೆಗೆ ನಮ್ಮ ಪಯಣ, ಕತ್ತಲೆಯಿಂದ ಬೆಳಕಿನೆಡೆಗೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಅಂದೇ ನಮ್ಮ ಬಾಳಿನ ಶುಭೋದಯ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಜ್ವಲಿಸುತ್ತಿರುವ ಬೆಳಕಿನಿಂದಾಗಿ ಭಾರತೀಯ ತೀಯ ಸಮಾಜದ ಎಲ್ಲ ಉನ್ನತೋನ್ನತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಗಲಿ ಎಂಬುದೇ ನಮ್ಮೆಲ್ಲರ ಸಂಪೂರ್ಣ ಆಶಯವೂ ಕೂಡ. ಗೌರವಾನ್ವಿತ ಆಚಾರಪಟ್ಟವರ ಉಪಸ್ಥಿತಿ, ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಭಾರತೀಯ ತೀಯ ಸಮಾಜದ ವಾರ್ಷಿಕ ಮಹಾಸಭೆಯ ಉದ್ಘಾಟನೆಗೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ದಿವಂಗತ ಶ್ರೀ ಕುಂಜಿರಾಮ ಮತ್ತು ದಿವಂಗತ ಶ್ರೀಮತಿ ಜಾನಕಿ ದಂಪತಿಗಳ ಸುಪುತ್ರರಾಗಿ ಬಂಗ್ರ ಮಂಜೇಶ್ವರದ ಪ್ರದೇಶದಲ್ಲಿ ಬಾಲ್ಯವನ್ನು ಕಳೆದು ಕುಂಜತ್ತೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದಿದ್ದೀರಿ. ಬಳಿಕ ಪ್ರೌಢಶಾಲಾ ಶಿಕ್ಷಣವನ್ನು ಮಂಗಳೂರಿನ ಕಾಸಿ ಹೈಸ್ಕೂಲ್ನಲ್ಲಿ ಮುಂದುವರಿಸಿ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ನಡೆಸಿದ್ದೀರಿ. ಅಂಚೆ ಕಚೇರಿಯಲ್ಲಿ ಉದ್ಯೋಗ ಅವಕಾಶ ಪಡೆದ ತಾವು ಶ್ರಮಪೂರ್ಣ ದುಡಿಮೆಯಿಂದ ಗುಮಾಸ್ತ ಹುದ್ದೆಗೆ ಬಡ್ತಿಯನ್ನು ಪಡೆದು ಕೊನೆಗೆ ಉಪ ಅಧಿಕಾರಿಯಾಗಿ ಕರ್ತವ್ಯದಿಂದ ನಿವೃತ್ತರಾಗಿದ್ದೀರಿ. ತಮ್ಮ ಬಾಲ್ಯ ಹಾಗೂ ತಾರುಣ್ಯದ ದಿನಗಳಲ್ಲಿ ಕ್ರೀಡೆಯಲ್ಲಿನ ತಮಗಿದ್ದ ಒಲವು ಗಮನಾರ್ಹವಾದುದು. ವಿಶೇಷವಾದ ಕ್ರೀಡಾ ಆಸಕ್ತಿಯನ್ನು ಮೈಗೂಡಿಸಿಕೊಂಡ ತಾವು ಅತ್ಯುತ್ತಮ ಕಬಡ್ಡಿ ಆಟಗಾರರಾಗಿದ್ದೀರಿ. ಇದರೊಂದಿಗೆ ಅತ್ಯುತ್ತಮ ಕ್ರಿಕೆಟ್ ಪಟು ಮತ್ತು ಫುಟ್ಬಾಲ್ ಆಟಗಾರರಾಗಿ ಕ್ರೀಡಾಂಗಣದಲ್ಲಿ ಎಲ್ಲರ ಗಮನವನ್ನು ಸೆಳೆದು ಮೆಚ್ಚುಗೆಯನ್ನು ಪಡೆದಿದ್ದೀರಿ. ಸರ್ಕಾರಿ ಉದ್ಯೋಗದಲ್ಲಿದ್ದುಕೊಂಡು ಸಾಮಾಜಿಕ ಧಾರ್ಮಿಕವಾದ ಕಾರ್ಯಕ್ರಮಗಳಲ್ಲಿ ಆತ್ಮಾಸಕ್ತಿಯೊಂದಿಗೆ ಭಾಗವಹಿಸಿದ ತಾವು ಸನ್ನಿವೇಶಕ್ಕೆ ಸ್ಪಂದಿಸಿಕೊಂಡು ಸಂಘಟನಾ ಮನೋಭಾವನೆಯನ್ನು ರೂಪಿಸಿಕೊಂಡವರು. ಶ್ರೀಯುತರು ಉದ್ಯಾವರ ತೀಯ ಸಮಾಜದ ಸಂಘಟನೆಯ ಅಭಿವೃದ್ಧಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸಿದ್ದು ನಿಜಕ್ಕೂ ಅದು ಅವಿಸ್ಮರಣೀಯ ಎಂದೇ ಹೇಳಬಹುದು. ಹೀಗೆ ಹಲವಾರು ಸಂಘಟನೆಗಳಲ್ಲಿ ಬಹಳ ಒಳ್ಳೆಯ ರೀತಿಯ ಕಾರ್ಯವೈಖರಿಯನ್ನು ನೀಡಿದ ತಮಗೆ ಶ್ರೀಕೃಷ್ಣ ಪರಮಾತ್ಮನು ಮತ್ತು ತಾವು ನಂಬಿಕೊಂಡು ಬಂದಿರುವ ಸಾನ್ನಿಧ್ಯ ಶಕ್ತಿಗಳು ತಮಗೆ ಆಯುರಾರೋಗ್ಯ, ಸಂತೋಷ ಮತ್ತು ಯಶಸ್ಸನ್ನು ಅನುಗ್ರಹಿಸಲಿ. ಭಾರತೀಯ ತೀಯ ಸಮಾಜದವು 1977ರಲ್ಲಿ ದಿವಂಗತ ನಾನೂ ಸೇಠ್ರವರು ಸಶೀತ್ಲ ಭಗವತಿ ಕ್ಷೇತ್ರದ ಬಗ್ಗೆ ಆಡಳಿತದ ವಿಚಾರದಲ್ಲಿ ಗೊಂದಲ ಉಂಟಾದಾಗ ಆ ಕ್ಷೇತ್ರವನ್ನು ತೀಯ ಸಮಾಜದಲ್ಲಿ ಇರಬೇಕೆಂಬ ಉದ್ದೇಶ ಇಟ್ಕೊಂಡು ಸಮಾಜದ ಬಗ್ಗೆ ಸಂಘಟನೆ ಮಾಡಬೇಕೆಂಬ ನೆಲೆಯಲ್ಲಿ ಮುಂಬೈಯಿಂದ ಇಲ್ಲಿ ಬಂದು ಇಲ್ಲಿಯ ಹಿರಿಯವರನ್ನು, ಕಾಸರಗೋಡು ಜಿಲ್ಲೆಯ ಹಿರಿಯವರನ್ನೆಲ್ಲ ಸೇರಿಸಿಕೊಂಡು ಭಾರತೀಯ ತೀಯ ಸಮಾಜವನ್ನು 1977ರಲ್ಲಿ ನಾನೂ ಸೇಠ್ರವರು ಸ್ಥಾಪನೆ ಮಾಡಿದರು. ಅವರ ಜೊತೆ ದಿವಂಗತ ಅವರನ್ನು ಸ್ಮರಿಸುವುದನ್ನು ಮಾಧ್ಯ ಕರ್ತವ್ಯ. ಹೆಗಲಿಗೆ ಹೇಳಿಕೊಟ್ಟು ಅವರೊಂದಿಗೆ ತೀಯ ಸಮಾಜದ ಸಂಘಟನೆಗೆ ದುಡಿದವರಲ್ಲಿ ಜಗನ್ನಾಥ್ರವರು, ಅದೇ ರೀತಿ ಕಾಸರಗೋಡನ ವಕೀಲರಾದಂಥ ಮಂಜಪ್ಪನವರು, ಅದೇ ರೀತಿ ಮುಂಬಯಿಯ MSN ವೈದ್ಯರವರು, MK ಬೆಚ್ಚಪಾಡ್ರವರು, ಇನ್ನು ಅನೇಕ ನಾಯಕರುಗಳು ಅಂದಿನ ಕಾಲದಲ್ಲಿ ಸೇರಿಕೊಂಡು ಈ ಭಾರತೀಯ ತೀಯ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಸಮಾಜದ ಸಂಘಟನೆಗೆ ಸ್ಥಾಪನೆಗೊಂಡಂಥ ಭಾರತೀಯ ತೀಯ ಸಮಾಜವು ನಂತರದ ದಿನಗಳಲ್ಲಿ ಸ್ವಲ್ಪ ಸಂಘಟನೆ ಕುಂದುತ್ತಾ ಹೋಗಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 20 ವರ್ಷಗಳ ಅವರ ಜೊತೆ ನಾನು ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿದ್ದು, ಅಂದಿನ ಸಮಸ್ಯೆಗಳನ್ನು ಎದುರಾಕಿಕೊಂಡು ಕೆಲವೊಂದು ಸಂದರ್ಭದಲ್ಲಿ ಸಮಾಜದ ಸಂಘಟನೆ ಹಿಂದೆ ಬಿದ್ದಾಗ 6 ವರ್ಷಗಳ ಹಿಂದೆ ಸಮಾಜದ ಸಂಘಟನೆಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೀವೆಲ್ಲ ಆಯ್ಕೆ ಮಾಡಿದ್ದರಿಂದ ಕಳೆದ ಒಂದು 3 ವರ್ಷದ ಅವಧಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ನಂತರದ 13 ವರ್ಷದ ಅವಧಿಗೆ ನನ್ನನ್ನೇ ಮರಣ ನೇಮಕ ಮಾಡಿರುತ್ತೀರಿ. ಈ ಸಮಾಜದ ಮಹಾಸಭೆಯು ದಿನಾಂಕ 27/11/2016 ಇದೇ ಹಾಲ್ನಲ್ಲಿ ನಡೆದಿತ್ತು. ನಂತರದ ದಿನಗಳಲ್ಲಿ ಸ್ವಲ್ಪ ಏರುಪೇರಾಗಿ 17, 18, 18, 19 ಸಭೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಈ ಅವಧಿಯಲ್ಲಿ ನಾವು ಸುಮಾರು ದಿನಾಂಕ 28/5/2017 ಸುಳ್ಯದಲ್ಲಿ ವಲಯ ಸಭೆಯನ್ನು ನಡೆಸಿದ್ದೇವೆ. 12/12/2017 ಕೇಂದ್ರ ಕಚೇರಿಯಲ್ಲಿ ವಲಯ ಸಭೆಯನ್ನು ನಡೆಸಿದ್ದೇವೆ.
25/6/2017ರಲ್ಲಿ ಮಾಡದ ತಿಯಾ ಭವನದಲ್ಲಿ ಭಾರತೀಯ ತಿಯಾ ಸಮಾಜದ ಕೇಂದ್ರ ಸಮಿತಿ ಸಭೆಯನ್ನು ನಡೆಸಿದ್ದೇವೆ. 26/11/2017ರಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ, ಇಲ್ಲಿ ಕೂಡ ತಿಯಾ ಸಮಾಜದ ಕೇಂದ್ರ ಸಮಿತಿಯ ಸಭೆಯನ್ನು ನಡೆಸಿದ್ದೇವೆ. 30/4/2017ರಲ್ಲಿ ಮಾಡ ತಿಯಾ ಸಮಾಜ ಭವನದಲ್ಲಿ ಈ ಸಭೆಯನ್ನು ನಡೆಸಿದ್ದೇವೆ. 17/12/2017ರಲ್ಲಿ ಕೇಂದ್ರ ಕಚೇರಿ ವಠಾರದಲ್ಲಿ ಭಾರತೀಯ ತಿಯಾ ಸಮಾಜದ ಕೇಂದ್ರ ಸಮಿತಿಯ ಸಭೆಯನ್ನು ಮಾಡಿದ್ದಲ್ಲದೆ 17/3/2018ರಲ್ಲಿ ಮತ್ತೆ ಮಾಡದಲ್ಲಿ ತಿಯಾ ಸಮಾಜ ಸಭೆಯನ್ನು ಕರೆದು 17/6/2018ರಲ್ಲಿ ಉಪ್ಪಳ ಭಗವತಿ ಕ್ಷೇತ್ರದಲ್ಲಿ, 27/7/2018ರಲ್ಲಿ ಸುಳ್ಯದಲ್ಲಿ, 23/2018ರಲ್ಲಿ ಜಪ್ಪು ಕೇಂದ್ರ ಕಚೇರಿಯಲ್ಲಿ, 30/12/2018ರಂದು ಆರಿಕಾಡಿಯಲ್ಲಿ, ಮತ್ತು 3/3/2019ರಂದು ಉಪ್ಪಳ ಕ್ಷೇತ್ರದ ವಠಾರದಲ್ಲಿ ಭಾರತೀಯ ತಿಯಾ ಸಮಾಜದ ಕೇಂದ್ರ ಸಮಿತಿಯನ್ನು ಮಾಡಿದ್ದಲ್ಲದೆ 26/5/2019ರಲ್ಲಿ ಏರಿಯಾಕೋಟ ದೇವಸ್ಥಾನದ ವಠಾರದಲ್ಲಿ ಮತ್ತು 16/6/2019ರಲ್ಲಿ ಮತ್ತೆ ಕೇಂದ್ರ ಕಚೇರಿ ಈ ಅವಧಿಯಲ್ಲಿ ಸಭೆಗಳನ್ನು ನಡೆಸಿಕೊಂಡು ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ, ಅಲ್ಲಿಯ ಮಟ್ಟದ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ನಾವೆಲ್ಲ ಭಾರತೀಯ ತಿಯಾ ಸಮಾಜ ಕರ್ತವ್ಯ ನಿರ್ವಹಿಸಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತಾ, ಈ ಅವಧಿಯಲ್ಲಿ ಸುಳ್ಯ ಮತ್ತು ಆರಿಕಾಡಿಯಲ್ಲಿ ನೂತನ ವಲಯ ಸಮಿತಿಗಳನ್ನು ಕೂಡ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಮುಂದೆ ಭಾರತೀಯ ತಿಯಾ ಸಮಾಜದ ಸಂಘಟನೆ ಬಲಿಷ್ಠಗೊಳಿಸಬೇಕಾಗಿದೆ. ನಾನು ನನ್ನ ಅನೇಕ ಸಂದರ್ಭಗಳಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ, ಸಮಾಜದ ಸಂಘಟನೆ ನಾವು ಮಾಡಬೇಕಾಗಿದೆ. ಸಮಾಜದ ಸಂಘಟನೆ ಇದ್ದಾಗ, ನಾವು ಬಲಿಷ್ಠರಾಗಿದ್ದಾಗ ಮಾತ್ರ ನಮ್ಮನ್ನು ಯಾರು ಕೇಳಿ ಗುರುತಿಸುವಂಥ ವ್ಯವಸ್ಥೆ ಆಗ್ತದೆ. ಇಲ್ಲದಿದ್ದರೆ ಯಾರೂ ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ, ಯಾವ ಸಮಾಜ ಕೂಡ ನಮ್ಮನ್ನು ಗುರುತಿಸುವುದಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬಿಲ್ಲವ ಸಮಾಜ ಯಾವ ರೀತಿ ಸಂಘಟನೆಯಲ್ಲಿದೆ, ಬಂಟರ ಸಮಾಜ ಯಾವ ರೀತಿಯಲ್ಲಿ ಸಂಘಟನೆ ಇದೆ, ಅದೇ ರೀತಿ ಕುಲಾಲ ಸಮಾಜ ಯಾವ ರೀತಿಯಲ್ಲಿ ಸಂಘಟನೆ ಇದೆ, ಗಟ್ಟಿ ಸಮಾಜ ಯಾವ ರೀತಿಯಲ್ಲಿ ಸಂಘಟನೆ ಇದೆ. ಎಲ್ಲ ಸಮಾಜಗಳು ಸಂಘಟನೆಯಲ್ಲಿ ಬಲಿಷ್ಠರಾಗಿದ್ದಾರೆ. ಆದರೆ ತಿಯಾ ಸಮಾಜ ಮಾತ್ರ ದಿನ ಬಂದಾಗೆ ಬಲಿಷ್ಠರಾಗೋದು ಬಿಟ್ಟು ನಾವು ನಮ್ಮ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಯಾಕಂತ ಕಾರಣ ಗೊತ್ತಾಗ್ತಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾನು ಈ ಮಾತನ್ನು ಹೇಳಿದ್ದೇವೆ. ಇವತ್ತು ನೋಡಿ, ಬೊಳ್ನಾಡು ಭಗವತಿ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಆಡಳಿತ ದೇವಸ್ಥಾನ ಸುಮಾರು 400 ವರ್ಷಗಳಿಂದ ಅಲಿದಿತ್ತು. ಇವತ್ತು ಪುನರ್ನಿರ್ಮಾಣ ಆಗುವಂಥ ಅವಕಾಶ ಆಗಿದೆ. ಇದಕ್ಕೆ ಹಿರಿಯವರು, ಸಮಾಜದ ಸಂಘಟಕರು ಸೇರಿಕೊಂಡು ಕೆಲವು ಒತ್ತಡಗಳನ್ನು, ಅಲ್ಲಿಯ ಪರಿಸರದವರು ಒತ್ತಡಗಳನ್ನು ಹಾಕಿದಾಗ ಇದರ ಬಗ್ಗೆ ತಿಳುವಳಿಕೆ ಉಂಟಾಗಿ ಮತ್ತು ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಮುಂಬಯಿಯ ತಿಯಾ ಸಮಾಜದ ನಮ್ಮ ನಾಯಕರಲ್ಲಿ ಓರ್ವರಾದಂಥ ಮುಂಬಯಿಯ ಕೊಡುಗೈ ದಾನಿಗಳಾದಂಥ ಸನ್ಮಾನ್ಯ ಕೃಷ್ಣ ಉಚ್ಚಿಲ್ರವರು ಇವತ್ತು ಅವರ ನೇತೃತ್ವ ವಹಿಸಿಕೊಂಡು ಬೊಳ್ನಾಡು ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಭಾಳ ಒಳ್ಳೆಯದಾದ ರೀತಿಯಲ್ಲಿ ಭಗವತಿ ಕ್ಷೇತ್ರದ ಸ್ಥಾಪನೆ ಆಗ್ತಾ ಇದೆ. ಆದಷ್ಟು ಬೇಗ ಅದು ಕೂಡ ಕ್ಷೇತ್ರ ಕಾರ್ಯಾರಂಭ ಮಾಡಲಿಕ್ಕಿದೆ. ಈ ಕ್ಷೇತ್ರಕ್ಕೆ ತಾನು ಒಬ್ಬನೇ ಸುಮಾರು 90 ಲಕ್ಷ ರೂಪಾಯಿಯಷ್ಟು ಕೊಡುಗೆಯನ್ನು ಕೊಟ್ಟು ಇವತ್ತು ಆ ಸ್ಥಳ ಮತ್ತು ಕ್ಷೇತ್ರವನ್ನು ಸಮಾಜಕ್ಕೆ ಕೊಡುವ ರೀತಿಯಲ್ಲಿ ಅವರು ತ್ಯಾಗ ಮಾಡಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳೋದನ್ನು ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದು ಅಲ್ಲದೆ ಅನೇಕ ಕ್ಷೇತ್ರಗಳಲ್ಲಿ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅದೇ ರೀತಿ ಸಮಾಜದ ಇನ್ನೋರ್ವ ಹಿರಿಯ ಸದಸ್ಯರಾದಂಥ ರೋಹಿದಾಸ್ ಬಂಗೇರ್ರವರು ಭಾಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆ ಎಲ್ಲರೂ ಸೇರಿಕೊಂಡು, ಕೃಷ್ಣ ಉಚ್ಚಿಲ್ರು, ರೋಹಿತ್ ಬಂಗೇರ್ರವರು ಎಲ್ಲ ಸೇರಿಕೊಂಡು ಮುಂಬಯಿಯ ತಿಯಾ ಸಮಾಜದ ಅಧ್ಯಕ್ಷರಾಗಿ, ಮತ್ತು ರವಿ ಮಂಜೇಶ್ವರವರು ಮುಂಬೈ ತಿಯಾ ಸಮಾಜದ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅವರು ಕೂಡ ಸಮಾಜದ ಸಂಘಟನೆಗೆ ಭಾಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ತಿಯಾ ಸಮಾಜವನ್ನು ಒಗ್ಗೂಟ ಮಾಡಬೇಕು ಅಂತ, ಒಗ್ಗಟ್ಟಾಗಿ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸೇರಬೇಕು ಎಂಬ ಕಲ್ಪನೆಯನ್ನು ಇಟ್ಟುಕೊಂಡು ಹಿಂದಿನ ನಾಯಕರು, ಅವತ್ತು ಇರತಕ್ಕಂಥ ಅನೇಕ ನಾಯಕರುಗಳದ್ದು ಸ್ಟೇಷನ್ ಮಾಸ್ಟರ್ ನಾರಾಯಣರು ಇರಲಿ, ಸುಂದರಣ್ಣ ಇರಲಿ, ಬೆಂಗಳೂರಲ್ಲಿ ಅನೇಕ ಹಿರಿಯವರು ಸೇರಿಕೊಂಡು ತಿಯಾ ಸಮಾಜವನ್ನು ಸ್ಥಾಪನೆ ಮಾಡಿದರು. ಇವತ್ತು ನಾರಾಯಣರಾಗಲಿ ಸುಂದರರಾಗಿ ಯಾರು ಇಲ್ಲ. ಬಹುಶಃ ಇವರು ಮುಂಡಪ್ಪನವರು ಇದ್ದರು, ಅವರು ಕೂಡ ಇಲ್ಲ. ಆಮೇಲೆ ನಂತರದ ದಿನಗಳಲ್ಲಿ ಇವತ್ತು ತಿಯಾ ಸಮಾಜದ ಸಂಘಟನೆ ಬಲಿಷ್ಠಗೊಳ್ಳಬೇಕಾದ್ರೆ ಬೆಂಗಳೂರಲ್ಲಿ ಶ್ರೀಯುತ ಸುಕುಮಾರ್ರವರ ಅಧ್ಯಕ್ಷತೆಯಲ್ಲಿ ತಿಯಾ ಸಮಾಜದ ಸಂಘಟನೆ ಆಗಿ ಇವತ್ತು ತಿಯಾ ಸಮಾಜದವರು ಎಲ್ಲ ಸೇರಿಕೊಂಡು ಬೆಂಗಳೂರಿನಲ್ಲಿ ತಮ್ಮ ಸ್ವಂತ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಸ್ವಂತವಾದಂಥ ಸ್ಥಳವನ್ನು ಖರೀದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಮೂಲ ಕಾರಣಭೂತರಾದಂಥ ರಾಮದಾಸ್ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ಮರಿಸುವುದು ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ರಾಮದಾಸ್ರವರಿಗೂ, ಸನ್ಮಾನ್ಯ ಸುಕುಮಾರ್ರವರಿಗೂ ಮತ್ತು ಅವರ ಬೆಂಗಳೂರು ತಿಯಾ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದೇ ರೀತಿ ನಾವು ಸಮಾಜದವರು ಬಾಂಧವರು ಎಲ್ಲ ಪ್ರತಿ ತಾಲೂಕು ಮಟ್ಟದಲ್ಲಿ ಸಂಘಟನೆಗೆ ಹೋರಾಟ ಮಾಡಿದರೆ, ಉಪ್ಪಳದಲ್ಲಿ ಸನ್ಮಾನ್ಯ ಪುಷ್ಪರಾಜ್ ಜೈಲ್ರವರು, ಕಾಸರಗೋಡಲ್ಲಿ ಸತೀಶನ್ರವರು, ಕುಂಪಲದಲ್ಲಿ ದಿನೇಶ್ರವರು, ಈಗ ಕುಂಬ್ಳೆಯಲ್ಲಿ ನಾಗೇಶ್ವರವರು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೈ ಜೋಡಿಸಿ ಅವರ ಕೈಗಳನ್ನು ಬಲಪಡಿಸಿದಲ್ಲಿ ಖಂಡಿತವಾಗಿ ತಿಯಾ ಸಮಾಜ ಮುಂದಿನ ದಿನಗಳಲ್ಲಿ ಬಲಿಷ್ಠಗೊಳ್ತದೆ ಅಂತ ಹೇಳಲಿಕ್ಕೆ ಹೆಂಚೆ ಪಡುತ್ತಾ,
ಸನ್ಮಾನ್ಯ ಪುರುಷಶಾಲಿಯನ್ರವರು ಬರೋದನ್ನು ನೋಡಿದೆ. ಅವರು ಕೂಡ ಒಬ್ಬ ಉತ್ತಮ ನಾಯಕರಿದ್ದಾರೆ. ಅವರಿಗೆ ಕೂಡ ಸಮಾಜವನ್ನು ಮಾಡುವಂಥ ಚಾಣಕ್ಯತೆ ಅವ್ರ ಹತ್ರ ಇದೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಬಂಟ್ವಾಳ ಮತ್ತು ಆ ಪರಿಸರದಲ್ಲಿ ತಿಯಾ ಸಮಾಜದ ಸಂಘಟನೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಅವರ ಸಹಕಾರ ಕೂಡ ನಾನು ಕೇಳಿಕೊಂಡು ಮುಂದಿನ ಅವಧಿಯಲ್ಲಿ ಇನ್ನಾದರೂ ನಾವು ತೀಯರೆಲ್ಲ ಒಟ್ಟಾಗಿ ತಿಯಾ ಸಮಾಜದ ಸಂಘಟನೆಗೆ ದುಡಿಯೋಣ. ನಮಗಲ್ಲದಿದ್ದರೂ ಮುಂದಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಸಮಾಜದ ಸಂಘಟನೆ ಖಂಡಿತವಾಗಿ ಬೇಕೇ ಬೇಕಾಗ್ತದೆ. ಯಾವುದೇ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಶಾಲೆಗಾಗಲಿ ಅಥವಾ ಕಾಲೇಜಿಗೆ ಅಡ್ಮಿಷನ್ಗೆ ಯಾವುದೋ ಹೋಗೋದು ಮಾತ್ರ ಅಲ್ಲದೆ ಅವನಿಗೆ ಬೇಕಾದಂಥ ನೌಕರಿ ದೊರಕಬೇಕಾದ್ರೂ ಅಲ್ಲಿ ಕೂಡ ರಿಸರ್ವೇಷನ್ ಪಾಲಿಸಿ ಬರ್ತಾ ಇದ್ದಾರೆ. ಒಳಜಾತಿ ಮೀಸಲಾತಿ ಬಂದಾಗಂತೂ ನಮ್ಮ ಸಮಾಜದ ಸಂಘಟನೆ ಇಲ್ಲದ್ರೆ ನಾವು ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಬಿಲ್ ಅವರನ್ನು ಗುರುತಿಸಿಕೊಂಡು ನಮಗೆ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ನಾವು ಯಾರನ್ನು ದ್ವೇಷಿಸುವುದಲ್ಲ, ಬಿಲ್ ಅವರನ್ನು ನಾವು ಯಾರನ್ನು ದೂರುವುದಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದರೆ ತೀಯರೇ ಆಗಿ ಉಳಿದಿದ್ದಾರೆ. ಬಿಲ್ ಅವರೆಲ್ಲ ನಮ್ಮ ಕ್ರೆಡಿಟನ್ನು ಅವ್ರು ತಗೊಂಡು ಅವ್ರ ಬೆನಿಫಿಟ್ ತೆಗಿಡ್ತಾ ಇದ್ದಾರೆ. ಇದು ನಮ್ಮವರಿಗೆ ಅರ್ಥ ಆಗ್ತಾ ಇಲ್ಲ. ಭಾಳ ನೋವಿಂದ ಹೇಳ್ತಾ ಇದೆ. ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಬಿಲ್ಲವರು ನಾವು ನಮ್ಮನ್ನೆಲ್ಲ ಅವರು ಕಡತಲ್ಲಿ ಸೇರಿಕೊಂಡು ನಾವು ಬಿಲ್ಲವರೆಲ್ಲ ಒಂದೇ ಅಂತ ಹೇಳಿಕೊಂಡು ಕ್ರೆಡಿಟ್ ತಗೊಳ್ತಾರಾ, ಸರ್ಕಾರದ ಸವಲತ್ತು ಪಡ್ಕೊಳ್ತಾರಾ? ತೀಯರನ್ನು ಯಾರನ್ನಾದರೂ ಒಂದು ಮಗುವನ್ನು ಇವರು ಗುರುತಿಸಿ ನಮ್ಮ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ ಹೇಳಿ. ಇದು ನಮ್ಮವರಿಗೆ ಅರ್ಥ ಆಗಬೇಕು. ಅದಕ್ಕೆ ನಾನು ಕೈ ಮುಗಿದು ನಮ್ಮ ಸಮಾಜ ಬಾಂಧವರಲ್ಲಿ ಕೇಳಿಕೊಳ್ಳೋದು, ದಯವಿಟ್ಟು ನಾವು ಇವತ್ತು ಇರ್ತೇವೆ ಹೋಗ್ತೇವೆ, ಮುಂದಿನ ದಿನಗಳಲ್ಲಾದರೆ ತಿಯಾ ಸಮಾಜದ ಸಂಘಟನೆಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ. ನಾನು ಯಾಕೆ ಸಮಾಜದಲ್ಲಿ ಸೇವೆ ಮಾಡ್ತೀನಿ, ನನಗೇನೋ ಲಾಭ ಇದೆ ಅಂತ ನೀವು ಯಾರು ತಿಳ್ಕೊಳ್ಳೋದು ಬೇಡ. ನನಗೆ ನನ್ನದಾದಂಥ ವಕೀಲಿ ವೃತ್ತಿ ಇದೆ. ವಕೀಲಿ ವೃತ್ತಿಯಲ್ಲಿ ನನಗೆ ಬೇಕಾದಂಥ ಸೌಕರ್ಯ ಇದೆ. ನನ್ನಿಂದ ಆದಂಥ ಸಹಾಯವನ್ನು ನಾನು ಮಾಡಿದ್ದೇನೆ. ನನಗೆ ಒಂದು ಋಣ ಇದೆ. ಅವತ್ತು ನಾನು ಕಲಿಬೇಕಾದ್ರೆ ತಿಯಾ ಸಮಾಜದವರು ಅವತ್ತು ಕೊಟ್ಟ 60 ರೂಪಾಯಿ ಸ್ಕಾಲರ್ಶಿಪ್ ಇದೆ ಇಲ್ಲ, ಅದು ನನಗೆ ಈಗಲೂ ನೆನಪಿದೆ. ಆ 60 ರೂಪಾಯಿ ಸ್ಕಾಲರ್ಶಿಪ್ಪಿಗೋಸ್ಕರ ನನ್ನ ಜೀವಮಾನದಡಿಯಲ್ಲಿ ಇವತ್ತು ಸುಮಾರು 30-40 ವರ್ಷಗಳಿಂದ ತಿಯಾ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇನೆ. ನಾವೆಲ್ಲ ನನ್ನ ಸೇವೆಯ 1 ಇಂಚು ಇದನ್ನು ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ಇಡೋಣ ಅಂತ ಹೇಳಿಕೊಂಡು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಂಥ ನಾವು ವಿದ್ಯಾರ್ಥಿಗಳು ಕೂಡ ಮುಂದೆ ನಮ್ಮ ಸಮಾಜದಲ್ಲಿ ಅನೇಕರು ಇದ್ದಾರೆ. ನಾವು ಕಂಡಿದ್ದೇವೆ, ಅನೇಕ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆದಂಥ ವಿದ್ಯಾರ್ಥಿಗಳೇ ಇದ್ದಾರೆ, ನಮ್ಮ ಜೊತೆ ಇದ್ದವರೇ ಇದ್ದಾರೆ. ಆದರೆ ಒಂದು ಸ್ಟೇಟಸ್ ಸಿಗುವುದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಮರ್ತು ಹೋಗ್ತದೆ. ಇದಾಗಬಾರ್ದು. ನಾನು ಸಣ್ಣಂದಿನಿಂದ ಯಾವ ಕಷ್ಟದಲ್ಲಿ ಮೇಲೆ ಬಂದಿದ್ದೇನೆ, ಯಾವ ಕಷ್ಟದಲ್ಲಿ ನನ್ನ ತಂದೆ ತಾಯಿಯವರು ನನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ನನಗೆ ಇವತ್ತು ನಾನು ಈ ರೀತಿಯ ಬೆಳೀಬೇಕಾದ್ರೆ ನನಗೆ ಕಾರಣಭೂತರಾದಂಥ ತಂದೆ ತಾಯಿಯವರನ್ನು ಮರೆಯುವಂಥ ನಮ್ಮ ಯುವಕರು ಇದ್ದಾರೆ. ಇದೆಲ್ಲ ಆಗಬಾರ್ದು. ನಾವೆಲ್ಲ ನಮ್ಮ ತಂದೆ ತಾಯಿಯವರನ್ನ ಗುರುತಿಸಿಕೊಂಡು ಅವರು ಕೊಟ್ಟಂಥ ಅವರು ನಮಗೋಸ್ಕರ ಪಟ್ಟಂಥ ಶ್ರಮವನ್ನು ನೆನಪಲ್ಲಿಟ್ಕೊಂಡು ಅವರನ್ನು ಗೌರವಿಸುವುದರ ಜೊತೆಗೆ ಸಮಾಜದ ಸಂಘಟನೆಯನ್ನು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಅಂತ ನನ್ನ ವರದಿಯನ್ನು ಮಂಡಿಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ವರದಿಯನ್ನು ನಮ್ಮ ಚಪ್ಪಾಳೆ ಮೂಲಕ ಅಂಗೀಕಾರ ಮಾಡಬೇಕಾಗಿ ಕೋರಿಕೊಂಡು ನನ್ನ ಮಾತನ್ನು ಮುಕ್ತಾಯ. ಮ್ಯಾಂಗ್ಳೂರ್ ಸಂಕಲ್ಪ ಮೆಮೋರಿಯಲ್ ಬಿಲ್ಡಿಂಗ್, ಮಹಾಕಾಳಿ ಪಡ್ಪು, ಜಪ್ಪು, ಮ್ಯಾಂಗ್ಳೂರ್ 575002. Receipts and payments account for the year ended 31st March 2017. The opening cash on hand nil, bank balance 3,28,428 and paisa 77 only. Membership fees received 6,500, donation received 9,000, receipts from Bhagwati Cooperative Bank 1,000, interest received on SB and FD from Bhagwati Bank 22,430. Krishna Memorial Fund, Krishnappa Memorial Fund, Bhagwati Bank SB account 1,521, Bhagwati Cooperative Bank FD 28,127. Interest on SB account 2351 47 rupees. Interest on FD 3,711. Payments, printing and stationery 6,500. Repayment of advance to Mr. Sadashiv Udlal 2,050, bank charges 23, annual general body meeting expenses 28,150, honoring expenses 10,320. Video coverage charges 3,000, fruits and flowers 3,015, audit fees 1,000, miscellaneous expenses 91, tax deducted at source 5,030. Bank balance 3,11,073 and 77 paisa. Plus Krishnappa Memorial Fund, Bhagwati Bank SB account 568, Bhagwati Bank FD 28,943, the 44. Transfer to Bhagwati Cooperative Bank 1,000. Total 4,765.47 paisa. Expenditure
Printing stationery 2,500, bank charges 23, annual general body meeting 28,150, honoring expenses 10,320, video coverage 3,000, fruits and flowers 3,015, audit fees 1,000, miscellaneous expense 91. Krishnappa Memorial Fund 47, interest on FD 3,711, interest received on SB, Bhagavati Bank 22,430, membership received 6,500, donation received 9,000. Excess of expenditure over income 6,411. Total 48,099. Balance sheet for the year 31st March 2017. Liabilities. General fund, as per the balance sheet, 1,80,184.57 paisa. Excess of expenditure over income 6,411. Other funds, flood relief fund 1,962.55 paisa. 7-year fund 13,264.35 paisa. Krishnappa Memorial Fund 21,616. Janardhan K Scholarship Fund 25,000. Jagannath Memorial Fund 15,000. Jayant Bolar, Narayan Suvarna and other Musket Donors Fund 95,000. Total 3,45,616.47 paisa. Cash and bank balances. Cash on hand nil. Bank balances 3,11,073 and 77 paisa. Krishnappa Memorial Fund 568.70. Bhagavati Bank FD 28,945. Tax deducted at source 5,030. Total as the previous one 3,45,616.47 paisa. Fixed deposit accounts. Canara Bank Valencia FD number 0129401007-868/2 27,272. FD number 129401007-869/5 31,519. FD number 129401007-870/5 8,042. Canara Bank. Now Bhagavati Bank FDs. FD number 1001/3302458 18,000. FD number 1001/302462 21,000. FD number 1001/30216 25,000. FD number 1001/302739 75,000. FD number 30211212/01 15,000. FD number 3021-021/01 25,000. FD number 302190/05 20,000. FD number 30260 5,561. FD number 3,263 11,121. FD number 3,021-03 20,000. FD number 302-133 5,500. The total is 3,80,015 only. Grand total, including that of Canara Bank, 3,28,428 paisa 77. Fixed deposit account, similarly tallied 3,11,073.77 paisa.
the auditor report for the year ending 31st March 2017. I have examined the statement of Bharatiya Tiya Samaj Sankapa Memorial Building, Makalipadu, Jeppu, Mangalore 2 for the year ended 31st March 2017 with the books and vouchers produced before me and wishes to report as under. I have obtained all the information and explanations which is to the best of my knowledge and belief were necessary for the purpose of my audit. In my opinion, proper books of account have been kept by the above Samaj so far as appears from the examination of such books. In my opinion and to the best of my information and according to the explanation given to me, the said account given is true and fair. In case of the balance sheet of the state of affairs and the said Samaj as on 31st March 2017. In case of the income and expenditure account, the excess of the expenditure over income for the year ended on that date. Signed, Chartered Accountant, Lakshmishan N. Similarly, same report that ends for the year 31st March 2018 is the same, total is 3,66,299 and the auditor's report says everything is okay. And the same FDs continue. And the last one, the latest one, ending on 31st March 2019, opening, the closing total is 4,857,47 paisa, 4,857,47 paisa. And the funds include Flood Relief Fund, Saunir Fund, Krishnappa Memorial Fund, Janardhan K. Scholarship Fund, J. Jagannath Memorial Fund, Jayant Bolar, Narayan Suvarna and other Musket Donors Fund, Education Fund. And the total is 4,10,826 and 47 paisa tallies with the deposits. It's all the same deposits recurring with the recurring interest and the same thing. And the auditor's report says, I have examined the final statement of the Bharatiya Tiya Samaj Sankapa Memorial Building, Makalipadu, Jeppu, Mangalore 2 for the year ended 31st March 2019 with the books and vouchers produced before me and wishes to report as under. I have obtained all the information and explanations which to the best of my knowledge. ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಕರೆದ ಕೂಡಲೇ ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಶೈಲೇಶ್ ಕುಮಾರ್ KS, ಸನ್ ಆಫ್ ಕಂಡಪ್ಪ D ಆ್ಯಂಡ್ ಸತ್ಯಾವತಿ, ಪಟ್ಟತೂರು ವಲಯ. ಅದೇ ರೀತಿ ಪ್ರಜ್ವಲ್ CB, ಸನ್ ಆಫ್ ಚಂದ್ರಹಾಸ ಆ್ಯಂಡ್ ಸುಜ್ಯೋತಿ, ಉಳ್ಳಾಲ ವಲಯ. ಕಾವ್ಯಶ್ರೀ K, ಡಾಟರ್ ಆಫ್ ವಾಸು ಆ್ಯಂಡ್ ವೇದಾವತಿ. ಚಾಂದಿನಿ S, ಡಾಟರ್ ಆಫ್ ಜಯಶ್ರೀ K, ಅರಿಕೋಡಿ ವಲಯ. ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು. ವಂದನೆಗಳು. ಪ್ರಜ್ವಲ್ CB, ವೈಶಾಖಿ ಅವರಿಗೆ, ಸನ್ ಆಫ್ ಉಮೇಶ್ ಆ್ಯಂಡ್ ವಸಂತಿ, ಪಾರಸ್ಥಾನ ವಲಯ. ಶಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಗೌರವ ಅಭಿನಂದನೆ. ಪಾರಸ್ಥಾನ ವಲಯ, ಆರಿಕಾಡಿ. ವೀಕ್ಷಕಿ ಡಾಕ್ಟರ್ ಆಫ್ ಹರೀಶ್ ಆ್ಯಂಡ್ ಗೀತಾ S, ಕುದ್ರೋಳಿ ವಲಯ. ಇವರು ಅಭಿನಂದನೆ ಸ್ವೀಕರಿಸ್ತಾ ಇದ್ದಾರೆ. ಶಾಲು ಹೊದಿಸಿ ನೆನಪಿನ ಹಿರಿಯರು ಮಾರ್ಗದರ್ಶಕರಾಗಿರುವ ದಾಮೋದರ ಉಳ್ಳಾಲ್ ಇವರಿಂದ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ನೆನಪಿನ ಕಾಣಿಕೆ ಸಮರ್ಪಣೆಯೊಂದಿಗೆ
ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ. ಶಾಲೆ ಒದಿಸಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸ್ತಾ ಇದ್ದಾರೆ PUC ವಿಭಾಗದ ದಿಶಾ, ಮ್ಯಾಪ್ಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ. ದಿವ್ಯ ಪ್ರಭಾಕರನ್ NK ಆ್ಯಂಡ್ ಸವಿತಾ M. ಪ್ರತಿಭಾ ಪುರಸ್ಕಾರವನ್ನು ഞാനീ പാരിതോഷികം വാങ്ങിയത് എൻ്റെ അനിയൻ്റെ മകളുടെ പാരിതോഷികമാണ്. ഒരുപക്ഷെ എനിക്ക് നേടാൻ സാധിക്കാത്തത്, എനിക്ക് കിട്ടാൻ അർഹതപ്പെടാത്തത് എൻ്റെ മകൾക്ക് കിട്ടിയല്ലോ എന്നുള്ള ഒരു വലിയ സന്തോഷം. ഒരു എക്സാമുമായിട്ട് ബന്ധപ്പെട്ട് കണ്ണൂർ പോയതുകൊണ്ട് വരാൻ പറ്റിയില്ല. കുറേ കാര്യങ്ങളൊന്നും പറയുന്നില്ല. നേരത്തെ അധ്യക്ഷ പ്രസംഗത്തിലും അതുപോലെ തന്നെ റിപ്പോർട്ടിലും ഒരുപാട് കാര്യങ്ങൾ ഇവിടെ പരാമർശിക്കുകയുണ്ടായി. തീയ സമാജത്തിൻ്റെ വളർച്ചയ്ക്ക് പിന്നിൽ പ്രവർത്തിച്ച മൺമറിഞ്ഞു പോയിട്ടുള്ള ഒരുപാട് ആളുകൾ, ഇപ്പോൾ ജീവിച്ചിരിക്കുന്ന ആളുകൾ ചെയ്യുന്ന കാര്യങ്ങളൊക്കെ തന്നെ അന്ന് കിട്ടിയിരുന്ന പിന്തുണയും സഹകരണവും ഇന്ന് കിട്ടുന്നില്ല എന്നുള്ളൊരു ദുഃഖം ബഹുമാനനായിട്ടുള്ള അധ്യക്ഷൻ ഇവിടെ സൂചിപ്പിച്ചു കഴിഞ്ഞു. ഒരു കാലത്ത് നല്ല രീതിയിൽ പ്രവർത്തിച്ചു കൊണ്ടിരുന്ന ഈ സംഘടന പിൽക്കാലത്ത് കുറച്ച് സമയം അനിശ്ചിതാവസ്ഥയിലാവുകയും ആ അനിശ്ചിതാവസ്ഥ പൂർണ്ണമായി പരിഹരിച്ചുകൊണ്ട് കഴിഞ്ഞ 6 വർഷങ്ങളായിട്ട് നല്ല രീതിയിൽ ഈ സംഘടനയെ നടത്തിക്കൊണ്ടുവരുന്ന സമയത്ത് ഈ ഹാള് കവിഞ്ഞു നിറഞ്ഞ ഒരു ദിവസത്തിലാണ് അദ്ദേഹം ചാർജ് എടുത്തത് എന്ന് എനിക്ക് തോന്നുന്നു. അതിനുശേഷം ഈ ഹാള് നിറഞ്ഞ് കവിഞ്ഞില്ല. ഒരുപാട് പദ്ധതികൾ ആവിഷ്കരിച്ചു. പല ക്ഷേത്ര സന്നിധിയിൽ പോയിട്ട് തീയ സമാജത്തിൻ്റെ പ്രവർത്തനത്തിന് ഊർജ്ജം നൽകണം എന്ന അപേക്ഷയുമായിട്ട് എല്ലാ ക്ഷേത്ര ഘടകങ്ങളിലൂടെയും ഇതിൻ്റെ സന്ദേശം പരത്തുകയും ചെയ്തപ്പോഴും പലപ്പോഴും പുറത്തെറിഞ്ഞ് നിൽക്കുന്ന ഒരു സാഹചര്യം ഇന്നും നമുക്കുണ്ട്. മറ്റുള്ള സമുദായങ്ങളൊക്കെ തന്നെ അവരുടേതായ ശക്തി കൊണ്ട്, അവരുടെ കഴിവ് കൊണ്ട് പലതും നേടുന്ന സമയത്ത് നമ്മൾ പല രീതിയിൽ പുറത്തെറിഞ്ഞ് നിന്നപ്പോൾ നമുക്ക് സംഭവിച്ചിട്ടുള്ളത് നഷ്ടത്തിൻ്റെ കണക്ക് മാത്രമാണ്. ആ നഷ്ടത്തിൻ്റെ കണക്ക് നമ്മൾ വലിച്ചെറിയണം. ആ നഷ്ടം ഇനി നമുക്കുണ്ടാവാൻ വേണ്ടി പാടില്ല. എന്ത് ഉദ്ദേശത്തോടു കൂടിയാണോ തീയ സമാജം രൂപീകരിക്കപ്പെട്ടത്, ആ ഉദ്ദേശ ലക്ഷ്യങ്ങൾ യാഥാർത്ഥ്യമാക്കുന്നതിന് വേണ്ടിയിട്ടുള്ള കർമ്മ പരിപാടിയായി തീയ സമാജം ബന്ധപ്പെട്ട് പ്രവർത്തിക്കുന്ന സമയത്ത് നമ്മളെല്ലാവരും ആ കരങ്ങൾക്ക് ശക്തി പകരുന്ന രീതിയിലുള്ള വലിയൊരു ധനസമാഹരണം കൊണ്ട് മാത്രമല്ല, നമ്മുടെ ജനസമാഹരണം കൊണ്ട് നമുക്കിത് നല്ല രീതിയിൽ കൊണ്ടു നടക്കാൻ വേണ്ടി സാധിക്കും. പുതിയ പുതിയ ആളുകൾ വരണം. ഇന്നത്തെ വിദ്യാഭ്യാസ രീതിയും കലുഷിതമായിട്ടുള്ള അന്തരീക്ഷങ്ങളൊക്കെ തന്നെ നമ്മുടെ ജീവിതത്തെ മാറ്റിമറിക്കുന്ന സമയത്ത് അവരെ പുറം ലോകത്ത് നിന്നും നല്ല ലോകത്തിലേക്ക് കൊണ്ടുവരാനും അവരെ ഉയർന്ന നിലയിലേക്ക് എത്തിക്കാനും രക്ഷാകർത്താക്കളുടെ ആത്മാർത്ഥമായിട്ടുള്ള പരിശ്രമമാണ് വേണ്ടത്. ആ പരിശ്രമത്തിൻ്റെ ഭാഗമായിട്ടാണ് ഇന്ന് ഒരുപക്ഷെ 95% കൂടുതൽ മാർക്ക് വാങ്ങിയ കുട്ടികളെ ഇവിടെ അഭിനന്ദിക്കാനുള്ള അവസരം ഉണ്ടായത്. ഞാൻ ഇതിൻ്റെ നടുവിലിരുന്നപ്പോൾ ഒരു രക്ഷാകർത്താവിൻ്റെ ഭാഗത്തു നിന്നുണ്ടായത് അത് 95%-നേക്കാളും കൂടുതൽ എന്ന് പറയുമ്പോൾ 90-ന് മേലെ വാങ്ങിയ കുട്ടി അന്തം വിട്ട് നിൽക്കുന്ന ഒരു സാഹചര്യം നമുക്ക് മുമ്പിൽ കാണുന്നു. കാരണം കഷ്ടപ്പാടുകളുടെ നടുവിലും സാമ്പത്തിക പരാധീനതയുടെ നടുവിലും വളർന്ന് വലുതായിട്ടുള്ള ഒരുപാട് കുട്ടികൾ നമ്മുടെ ഇടയിലുണ്ട്. അതുകൊണ്ട് ആ മാർക്കിൻ്റെ ഘടന കുറച്ച് ഒരു 90-ന് മേലെ കൊണ്ടുവരണം. അല്ലെങ്കിൽ 95-ന് മേലെയല്ല, ഒരു പക്ഷേ 90-ന് മേലെ കൊണ്ടുവന്നു കഴിഞ്ഞാൽ തീർച്ചയായിട്ടും ഇവിടെ രക്ഷാകർത്താക്കളും വിദ്യാർത്ഥികളും നിറഞ്ഞ് കവിയും എന്നുള്ളതിൽ ഒരു സംശയം
ഇല്ല. പിന്നെ റിപ്പോർട്ടും കാര്യങ്ങളൊക്കെ തന്നെ ഒരു കോപ്പി ഈ സദസ്സിലിരിക്കുന്ന ആളുകൾക്ക് ഒരു കോപ്പി കൊടുക്കേണ്ടതാണ്. കാരണം റിപ്പോർട്ട് വായിക്കുന്ന സമയത്തും കണക്ക് വായിക്കുന്ന സമയത്തും പ്രേമണന് ഇംഗ്ലീഷ് കൊണ്ട് നല്ലോണം അമ്മാനമാടുന്ന ആളാണ്. അതുകൊണ്ട് അദ്ദേഹത്തിന് മലയാളം അല്ലെങ്കിൽ കന്നഡ എത്ര കണ്ട് വ്യക്തമായിട്ട് പോകുമെന്ന് എനിക്കറിയില്ല. അദ്ദേഹം പൂർണ്ണമായിട്ട് ഇംഗ്ലീഷിൽ പറഞ്ഞതുകൊണ്ട് ഇങ്ങനെ സരാഗമായിട്ട് പോയപ്പോൾ അതിൻ്റെ മേലൊരു ചർച്ച ഉണ്ടായിരുന്നില്ല എന്നുള്ളതാണ്. കൈയടിച്ച് പാസ്സാക്കണമെന്ന് പറഞ്ഞപ്പോൾ എല്ലാവരും കൈയടിച്ച് പാസ്സാക്കി. ഒരു ചർച്ച ആവശ്യമായിരുന്നു. പലരും ഈ യോഗത്തിൽ ഇന്ന് വരാത്ത ആളുകളുണ്ട്. ഞാൻ കണ്ടത് കഴിഞ്ഞ കാലങ്ങളിലൊക്കെ നല്ല ചർച്ചകളുണ്ടായിരുന്നു. പക്ഷേ ഇന്ന് ചർച്ചയില്ലാതെ ആ കണക്ക് പാസ്സാക്കിയപ്പോൾ നിങ്ങൾക്ക് ഈ സംഘടന മേലുള്ള വിശ്വാസം പൂർണ്ണമാണ് എന്ന് ഞാൻ വിശ്വസിക്കുന്നു. ഞാൻ വിമർശിച്ചതല്ല, പൂർണ്ണമാണ് എന്ന് ഞാൻ വിശ്വസിക്കുന്നു. അതുകൊണ്ട് കുറേ കാര്യങ്ങൾ സംസാരിക്കുന്ന 2 മിനിറ്റ് മാത്രമേ തന്നിട്ടും ഈ ഒരു ചടങ്ങിൽ സംബന്ധിക്കാനും ഇത്തരത്തിലെ കുട്ടികളെ അനുമോദിക്കാനും തീരുമാനിച്ച ഭാരതീയ തീയ സമാജത്തിൻ്റെ എല്ലാ ഭാരവാഹികൾക്കും ഈ ചടങ്ങിൽ പങ്കെടുത്തുകൊണ്ടിരിക്കുന്ന അതുപോലെ തന്നെ ഈ അഭിനന്ദനാർഹരായിട്ടുള്ള എല്ലാ വിദ്യാർത്ഥികളും ഇനി ഇതിനേക്കാൾ ഉയർന്ന നിലയിൽ മാർക്ക് വാങ്ങിക്കൊണ്ട് ഇവിടെ നിന്നും വീണ്ടും ഉപഹാരം സ്വീകരിക്കാനുള്ള ഭാഗ്യം അമ്മ ഉണ്ടാകട്ടെ എന്ന് മാത്രം ಪ್ರಾರ್ಥಿಸಿಕೊಂಡು നിർത്തുന്നു. നന്ദി, ನಮಸ್ಕಾರ. ಹಿರಿಯ ಜೀವಗಳು ಅನುಭವಗಳ ಆಗರ, ಯುವ ಪೀಳಿಗೆಗಳ ಹರಿಕಾರ, ಯುವ ಚೇತನಗಳಿಗೆ ಹುಮ್ಮನಸ್ಸು ನೀಡುವಂಥ ಹರಿಕಾರರು ಕೂಡ ರಾಮದಾಸ್ ಅವರು ಬೆಂಗಳೂರು ತೀಯ ಸಮಾಜದ ಗೌರವ ಸಲಹೆಗಾರರಾಗಿ, ಪ್ರತಿಷ್ಠಿತ ಕಂಪನಿಗಳಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ, ತೀಯ ಸಮಾಜದ ಏಳಿಗೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಸಮಾಜಮುಖಿ ಚಿಂತನೆಯೇ ಧ್ಯೇಯ ಉಸಿರನ್ನಾಗಿಸಿಕೊಂಡ ಇವರನ್ನು ವಾರ್ಷಿಕ ಮಹಾಸಭೆಯ ವೇದಿಕೆಯಲ್ಲಿ ಗೌರವ ಅತಿಥಿಗಳ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ನಾವು ಗೌರವಿಸಿ ಅಭಿನಂದಿಸಲಿಕ್ಕಿದ್ದೇವೆ. ಆಚಾರ ಪಟ್ಟವರ ಸಮಕ್ಷಮದಲ್ಲಿ ಶಾಲು ಹೊದಿಸಿ ಗಣ್ಯ ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ನೆನಪಿನ ಕಾಣಿಕೆಯೊಂದಿಗೆ ಪ್ರೀತಿಪೂರ್ವಕವಾಗಿ ತಮಗಿದು ಗೌರವ ಅಭಿನಂದನೆ. ತಮ್ಮ ಮುಂದಿನ ಜೀವಿತ ಅವಧಿಯಲ್ಲಿ ಇನ್ನಷ್ಟು ಸಮಾಜಮುಖಿ ಚಿಂತನೆ ತೀಯಾ ಸಮಾಜಕ್ಕೆ ನೀಡುವಂತಾಗಲೆಂಬುದೇ ನಮ್ಮೆಲ್ಲರ ಆಶಯವೂ ಕೂಡ. ಶ್ರೀ ಭಗವತಿ ಮಾತೆಯ ಆಶೀರ್ವಾದ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಸಂಪೂರ್ಣ ಕೃಪಾ ಕಟಾಕ್ಷ ತಮಗಿರಲೆಂಬುದೇ ನಮ್ಮೆಲ್ಲರ ಆಶಯವೂ ಕೂಡ. ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ಸಮಾಜ ಸೇವೆಯನ್ನು ನೀಡಿದಂತಹ ಹಿರಿಯ ಜೀವ ದಾಮೋದರ ಉಳ್ಳಾಲ್ ಅವರು ಇದೀಗ ಉಳ್ಳಾಲ ಭಗವತಿ ಕ್ಷೇತ್ರದ ಗೌರವ ಸಲಹೆಗಾರರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಕ್ಷಣಗಣನೆಯೂ ಕೂಡ ಹಲವಾರು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತೀಯಾ ಸಮಾಜದ ಏಳಿಗೆಗೆ ಪಣದೊಟ್ಟವರು ಸನ್ಮಾನ್ಯ ಶ್ರೀಯುತ ದಾಮೋದರ ಉಳ್ಳಾಲ್ ಅವರು. ಅತಿಥಿ ಅಭ್ಯಾಗತ ಸಮಕ್ಷಮದಲ್ಲಿ ಶಾಲು ಹೊದಿಸಿ ನೆನಪಿನ ಕಾಣಿಕೆಯೊಂದಿಗೆ ಗೌರವ ಮನ್ನಣೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. 12 ವಲಯಗಳ ಸಹಭಾಗಿತ್ವದಲ್ಲಿ ಸದಾಶಿವ ಉಳ್ಳಾಲ್ ಅವರು ಶಾಲು ಹೊದಿಸಿ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಎಜೆಂಡದಂತೆ ಮುಂದಿನ 3 ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಮರು ನೇಮಕ ಅಥವಾ ಹೊಸ ನೇಮಕ ಆಗಬೇಕಾಗಿದೆ. ಎಲ್ಲ ವಲಯ ಅಧ್ಯಕ್ಷರುಗಳು ತಾವು ದಯವಿಟ್ಟು ಮೊದಲಿಗೆ ವಲಯದಿಂದ ಕೇಂದ್ರ ಸಮಿತಿ ಸದಸ್ಯರನ್ನು ನೇಮಕ ಮಾಡಿ ತಮ್ಮ ಪಟ್ಟಿಯನ್ನು ಕೊಟ್ಟಲ್ಲಿ ಆ ಕೇಂದ್ರ ಸಮಿತಿ ನೇಮಕಗೊಂಡ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡುವಂಥ ಪದ್ಧತಿ. ಅದೇ ರೀತಿ ದಯವಿಟ್ಟು ವಲಯ ಅಧ್ಯಕ್ಷರುಗಳು ತಮ್ಮ ತಮ್ಮ ವಲಯದಿಂದ ಯಾರನ್ನು ಕೇಂದ್ರ ಸಮಿತಿಗಳಿಗೆ ಹಾಕ್ಬೋದು ಅಂತ ದಯವಿಟ್ಟು ಪಠ್ಯನ ಇಮಿಡಿಯೇಟಾಗಿ ಕೊಟ್ಟರೆ ನಾವು ಅದಕ್ಕೆ ಬೇಕಾದಂಥ ಮುಂದಿನ ಸಭೆಯಲ್ಲಿ ಇದಾದ ಕೂಡಲೇ ಯಾರೆಲ್ಲ ಕೇಂದ್ರ ಸಮಿತಿ ಸದಸ್ಯರಾಗಿ ನೇಮಕಗೊಂಡಿದ್ದಾರ ಅವರು ಮುಂದಿನ ಕೇಂದ್ರ ಸಮಿತಿಯ ಪದಾಧಿಕಾರಿಗಳಲ್ಲಿ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಕೇಂದ್ರ ಸಮಿತಿಯ ಸದಸ್ಯರನ್ನು ವಲಯ ಸಮಿತಿ ಅಧ್ಯಕ್ಷರುಗಳು ಕೊಡಬೇಕಾಗಿ ಕೋರ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಮ್ಮದೇ ಒಂದು ತೀಯಾ ಸಮಾಜವನ್ನು ಮೊದಲು ಬೆಳ್ಚಡರ್ ಸಂಘ ಅಂತ ಇತ್ತು. ಅದನ್ನು ನಮ್ಮ ಸದಾಶಿವರವರ ಸಲಹೆ ಮೇರೆಗೆ ಬೆಂಗಳೂರು ತೀಯಾ ಸಮಾಜ ಅಂತೇಳಿ ಮಾಡಿದ್ದೇವೆ ಈಗ. ಯಾಕೆಂದರೆ ಇಲ್ಲದಿದ್ದರೆ ನಮಗೆ ತೀಯಾ ಸಮಾಜದಿಂದ ಯಾವುದು ಬೆನಿಫಿಟ್ ಸಿಕ್ಕಲಿಕ್ಕಿಲ್ಲ ಅಂತ ಬ್ಯಾಂಕಿನಿಂದ. ಈಗ ಒಂದು ನಿವೇಶನವನ್ನು ಅಲ್ಲಿ ತೊಗೊಂಡಿದ್ದೇವೆ. ಬೆಂಗಳೂರಿಗೆ ಹತ್ತಿರ ಬರ್ತಾ ಇರುವ ನೆಲಮಂಗಲದ ಹತ್ತಿರ 2 ಸೈಡಿನಲ್ಲಿ ನೋಡಿದರೆ ದೊಡ್ಡ ಬೋರ್ಡ್ ಇದೆ, ಯಾರಿಗೂ ನೋಡ್ಬೋದು. ಬೆಂಗಳೂರು ತೀಯಾ ಸಮಾಜ ರಿಜಿಸ್ಟರ್ಡ್ ಅಂತ ಬೋರ್ಡ್ ಹಾಕಿದ್ದೇವೆ. ಅಲ್ಲೇ ನಮ್ಮ ಒಂದು ಭವನವನ್ನು ಕಟ್ಟಬೇಕು ಅಂತ ಈಗ ಮುಂದಿನ ತೀರ್ಮಾನ. ನಮ್ಮ ಅಧ್ಯಕ್ಷರಾದ ಸುಕುಮಾರ್ ಅವರು ಅದರ ಮುಂದೆ ನಕ್ಷೆ ಅದೆಲ್ಲ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈಗ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡ್ತಾ ಇದ್ದೇವೆ. ಆಗ ಜನರ ಮುಂದೆ ಅದನ್ನು ಇಟ್ಟು ಮುಂದಿನ ವರ್ಷಕ್ಕಾದರೂ ನಮ್ಮ ಒಂದು ಭವನ ಅಲ್ಲಿ ಆಗಬೇಕು ಅಂತ ನಮ್ಮ ಆಶೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಅದಕ್ಕೆ ಬೇಕು. ಪವಿತ್ರನ್ ಗುಂಡ್ಯ, CK ನಾಗೇಶ್ ಅಡ್ಕಾರ್, KC ಸುನೀಲ್ ಕುಮಾರ್ ಸುಳ್ಯ, ಸುರೇಶ್ ಕುಡ್ತಮೊಟ್ಟೆ, ಜಗದೀಶ್ ಜಾಲಸೂರು, ಶಿಲ್ಪಾ ಸುದೇವ್ ಜಯನಗರ,
ರವಿಚಂದ್ರ ಕೊಡಿಯಾಲ್ಬೈಲು. ಇನ್ನು ಪಾರಸ್ಥಾನ ಸಂದೀಪ್ ಅರಿಕಾಡಿ, ವಿನೋದ್ ಗಾರ್ಲೆ. ಅಡ್ಕ ಭಗವತಿಯಿಂದ ಜಯಂತ ಬಂದ್ಯೋಡು ಹಾಗೂ ಅಮಿತ್ ಅಡ್ಕ. ಉಪ್ಪಳ ದಿನೇಶ್ ಕರ್ಕೇರ, ಉಪ್ಪಳ ಗೇಟ್, ಪುಷ್ಪರಾಜ್ ಐಲ. ಉಳ್ಳಾಲ ವಲಯದಿಂದ ಸದಾಶಿವ ಉಳ್ಳಾಲ ಹಾಗೂ ಸುರೇಶ್ ಬೀರಿ. ಕಾಸರಗೋಡಿನಿಂದ ಜನಾರ್ದನ್, ಕೃಷ್ಣನ್ ಕೂಡ್ಲು, ರಾಜ್ಗೋಪಾಲ್, ಮಹೇಶ್ ಹಾಗೂ ಸತೀಶ್. ಪಟ್ಟಿತ್ತೂರಿನಿಂದ ರಾಮಚಂದ್ರ ಕೋರಿಕಾರ್, ಸಂತೋಷ್ ಕುಮಾರ್ ಚೇರೆಲ್, ರಮೇಶ್ ಸುವರ್ಣ, ರಂಜಿತ್ ಚೇಳೂರು, ಜಯರಾಮ ಕೆ, ಮಾಧವ ಉಳಿಯ, ಗಣೇಶ್ ಮಜಿಬೇಲು. ಇನ್ನು ಮಾಡ ವಲಯದಿಂದ ನೀಲಯ್ಯ ಮೇಸ್ತ್ರಿ, ಪ್ರಕಾಶ್ ಬಂಗೇರ, ಪದ್ಮನಾಭ ಗುರಿಕಾರ, ಕೇಶವ ಕೊಳಕೆ, ಪವಿತ್ರ ಕೇಶವ, ಬಾಲಕೃಷ್ಣ ಅಂಕದಕಳ ಹಾಗೂ ಜನಾರ್ದನ. ನಾನು ತುತ್ತ ತುದಿಯ ಸುಳ್ಯ ತಾಲೂಕಿನ ಆ ದೊಡ್ಡ ತಾಲೂಕಿನ ಒಬ್ಬ ಕಿರಿಯ ವ್ಯಕ್ತಿಯಾಗಿ ನಿಮ್ಮ ಈ ಮುಂದೆ ಎದುರು ನಿಂತಿದ್ದೇನೆ. ಈ ಅವಕಾಶಕ್ಕಾಗಿ ನಮ್ಮ ಈ ಕೇಂದ್ರ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ಮೊದಲಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಈ ಹಿಂದೆ 2 ವರ್ಷ ಹಿಂದೆ ನಮ್ಮ ನೂತನ ಸಮಿತಿ ರಚನೆಗೊಂಡದ್ದು. ಅದಕ್ಕಿಂತ ಮುಂದಾಗಿ 1990ರಲ್ಲಿ ನನ್ನ ತೀರ್ಥರೂಪ ಸಮಾನರಾದ ಶ್ರೀಯುತ ಬೆಳ್ಳಕುಂಜಿಗುಂಡ್ಯ ಇವರ ಒಂದು ಸಂಘಟನಾ ಅಧ್ಯಕ್ಷತೆಯಲ್ಲಿ ಸುಳ್ಯದಲ್ಲಿ ತೀಯ ಸಮಾಜ ರೂಪುಗೊಂಡಿತ್ತು. ತದನಂತರ ಕೆಲವು ಲೋಪದೋಷಗಳು, ಅಡೆತಡೆಗಳು ಇತ್ಯಾದಿಗಳಿಂದ ಈ ಸಂಘವು ಕುಂಠಿತಗೊಂಡು ಇತ್ತೀಚಿನ 2 ವರ್ಷಗಳಿಂದ ಶ್ರೀ ಸದಾಶಿವ ಉಳ್ಳಾಳ್ರ ಇವರ ಒಂದು ಮಾರ್ಗದರ್ಶನದಲ್ಲಿ ಭಾರತೀಯ ತೀಯ ಸಮಾಜದ ಅಡಿಯಲ್ಲಿ ನಾವು ನೋಂದಣಿ ಮಾಡಿಕೊಂಡು ಈ ವಲಯ ಸಮಿತಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ನಾವು ಏನಿದ್ದರೂ ನಮ್ಮ ಒಂದು ಪುಟ್ಟ ಸಮಿತಿ ಈಗ ತೊದಲುತ್ತಿರುವ ಸಮಿತಿ ನಿಮ್ಮೆಲ್ಲರ ಮಾರ್ಗದರ್ಶನದಿಂದ ನಾವು ಮುಂದುವರಿಬೇಕಾಗಿದೆ. ಹಾಗೆ ಶ್ರೀಯುತ ನನ್ನ ಮಾವನವರಾದ ಶ್ರೀಯುತ ಇವರು ಜನ್ನದ್ರು ಕೂಡ ಇಲ್ಲಿ ಕೋಶಾಧಿಕಾರಿಯಾಗಿ ತುಂಬ ಹಿರಿಯರು ತುಂಬ ಸಮಯದಿಂದ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಪಡಿಸಿದ್ದಾರೆ. ಅವರೆಲ್ಲ ಆಶೀರ್ವಾದ ಅಂತ ನಾವು ಮುಂದೆ ಬರಬೇಕಾಗಿದೆ. ಈ ಕಳೆದ ಸಮಿತಿಯಲ್ಲಿ ನಾವೊಂದು ಕಳೆದ 2 ವರ್ಷದಿಂದ ನಾವು ಕೇಂದ್ರ ಸಮಿತಿಯ ಸಭೆಗೆ ಬರ್ತಾ ಇದ್ದೇವೆ. ಕಳೆದ ಸಭೆಯಲ್ಲಿ ಕೂಡ ನಾವೊಂದು ಕೆಲವು ನಮ್ಮ ಪುಟ್ಟ ಅನಿಸಿಕೆಗಳನ್ನು ಸೂಚಿಸಿದೆವು. ಅದೇ ಇಂದು ನಾವೊಂದು ನೋಡುತ್ತಿದ್ದ ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರ. ನಾವು ನಮ್ಮ ತಾಲೂಕಿನಲ್ಲಿ 2 ವರ್ಷದಿಂದ ಅತ್ಯಧಿಕ ಅಂಕ ಗಳಿಸಿದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನಾವು ಅಲ್ಲಿ ಅವರನ್ನು ಗುರುತಿಸಿಕೊಂಡು ಪ್ರೋತ್ಸಾಹಿಸಿದ್ದೇವೆ. ಅದೇ ರೀತಿ ಗೌರವಾನ್ವಿತರು, ಸೇವಾ ನಿರತರು ಇಂಥವರನ್ನೆಲ್ಲ ಗುರುತಿಸಿಕೊಂಡು ನಾವು ಸನ್ಮಾನಿಸಿದ್ದೇವೆ. ಅದೇ ಒಂದು ಎಜೆಂಡಾವನ್ನು ನಾನೇ ಮೊನ್ನೆ ಸೂಚಿಸಿದಲ್ಲಿ ಇಲ್ಲಿ ಕೇಳಿ ಬಂತು, ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಂತೇಳಿ. ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಮಾಡುತ್ತಿರುವವರು ಸ್ವಲ್ಪ ಶ್ರೀಮಂತ ವರ್ಗದವರು. ನಮ್ಮಂಥ ಹಳ್ಳಿ ತಾಲೂಕುಗಳಲ್ಲಿ SSLC ಮತ್ತು PUC ನಂತರ 85% ಮೇಲ್ಪಟ್ಟು ಅಂಕ ಗಳಿಸಿದರೂ ವಿದ್ಯಾಭ್ಯಾಸ ಮುಂದುವರಿಸದೇ ಇರುವ ಕೆಲವು ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ನಾವು ಅಂಥವ್ರನ್ನ ಅಲ್ಲಿ ಗುರುತಿಸಿಕೊಂಡು ಪ್ರೋತ್ಸಾಹಿಸ್ತೇವೆ. ಅದೇ ಮಾರ್ಗವನ್ನು ಇಲ್ಲಿ ಒಂದು ಅನುಸರಿಸ್ತಾರೆ ಅಂತೇಳಿ ಮೊನ್ನೆ ಹೇಳಿಕೊಂಡಾಗ ಈ ಸಭೆಯ ಒಂದು ಅನುಮತಿ ಬಂತು. ಅದು 95% ಹೋಗಿದೆ. ಅದು ನಾನು ಸೂಚಿಸಿದ್ದು 85ರಿಂದ ಮೇಲೆ ಕೊಡಬೇಕಂತ ಹೇಳಿದ್ದೆ. ಹಳ್ಳಿಯ ವಿದ್ಯಾರ್ಥಿಗಳು 85 ಗಳಿಸುವುದು ಒಂದು ವಿಶೇಷವೇ ನಮ್ಮಂಥ ಹಳ್ಳಿಗಳಲ್ಲಿ. ಅದನ್ನು ಮನಗೊಂಡು ನಾನು ಹೇಳಿದ್ದೆ 85ಕ್ಕಿಂತ ಮೇಲೆ ತಗೊಂಡ್ರೆ ಒಳ್ಳೆಯದಲ್ಲಿ. ಶ್ರೀಯುತ ಸತೀಶನ್ ಕಾಸರಗೋಡು ಅವರು ಕೂಡ ಇದನ್ನಲ್ಲಿ ಹೇಳಿಕೊಂಡ್ರು. ಬಟ್ ನಾನು ಅದು ಹೇಳಿಕೊಳ್ಳೋದು ಸರಿಯಲ್ಲ, ನಾನು ಪದಾಧಿಕಾರಿ ಇರುವ ಕಾರಣ ಇಲ್ಲಿ ನಾನು ಹೇಳೋದು ಸರಿಯಲ್ಲ, ಅವರು ಸೂಚಿಸಿದ್ದಾರೆ ಈಗಾಗಲೇ. ಹಾಗೆ ಶ್ರೀಯುತರ ಒಂದು ಕನಸು ಒಂದು ಕಳೆದ ವರ್ಷ ಅಂತ ಹೇಳ್ತಾ ಇದ್ದಾರೆ, ನಾವೊಂದು ಕೇಂದ್ರ ಮಟ್ಟದಲ್ಲಿ ಒಂದು ಸಮ್ಮೇಳನ ಮಾಡಬೇಕಂತೇಳಿ. ಅದು ಆ ಒಂದು ಎಜೆಂಡಾ ಹಾಗೆಯೇ ಬಾಕಿ ಆಗಿದೆ. ಶ್ರೀಯುತರ ಒಂದು ಕನಸನ್ನು ನಾವು ನೆನೆಸಬೇಕಾದರೆ ಮತ್ತು ನಮ್ಮ ಶಕ್ತಿಯನ್ನು ಬಲಪಡಿಸಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಆ ಒಂದು ಸಮ್ಮೇಳನ ಮಾಡಿದ್ರೆ ಮಾತ್ರ ಸಾಧ್ಯ. ಈಗಾಗಲೇ ಅವರು ಹೇಳಿದರು, ಬಿಲ್ಲವ ಸಮಾಜ ಮತ್ತು ನಮ್ಮ ಒಂದು ತಾರತಮ್ಯ. ನಾವು ಮಲಯಾಳಿ ಬಿಲ್ಲವರಾದ ನಾವು ಅದನ್ನು ಮಲಯಾಳಿ ಬಿಲ್ಲವ ಅಂತೇಳಿ ಈಗ ನಮಗೆ ಸರ್ಟಿಫಿಕೇಟ್ ಪಡ್ಕೊಂಡಿದ್ದರೂ ಕೂಡ ನಮಗೆ ಸಿರುವಂಥ ಯೋಜನೆಗಳು ಸರಿಯಾಗಿ ಬರ್ತಿಲ್ಲ. ಅದನ್ನು ನಾವು ಎತ್ತಿ ತೋರಿಸಬೇಕಾದರೆ ನಮ್ಮ ಈ ಕೇಂದ್ರ ಮಟ್ಟದಲ್ಲಿ ಮಂಗಳೂರಲ್ಲಿ ಒಂದು ಬೃಹತ್ ಸಮ್ಮೇಳನ ನಡೆಸಲು ಮಾತ್ರ ಸಾಧ್ಯ. ಇದಕ್ಕೆ ಪ್ರತಿಯೊಂದು ವಲಯದ ಮತ್ತು ಕ್ಷೇತ್ರದ ಮಟ್ಟದಿಂದಲೇ ನಾವು ಅದನ್ನು ಒಂದು ವ್ಯವಸ್ಥೆ ಬಂದರೆ ಮಾತ್ರ ಸಾಧ್ಯವಿದೆ. ಇನ್ನು ಮುಂದೆಯೂ ಈ ಸಮಿತಿಯ ಬದಲಾವಣೆ ಆಗಬೇಕು ನಾನು ಹೇಳ್ತಾ ಇಲ್ಲ. ಶ್ರೀಯುತರು ಒಳ್ಳೆಯ ಒಂದು ಪ್ರಜ್ಞಾವಂತರು, ಅವರಿಂದಲೇ ಅದನ್ನು ಮುಂದುವರಿಸಿ ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನು ಸೂಚಿಸಿಕೊಂಡು ಶ್ರೀಯುತರನ್ನೇ ಅದರ ಅಧ್ಯಕ್ಷತೆ ವಹಿಸಿ ಮುಂದಿನ 3 ವರ್ಷಕ್ಕೆ ಅವ್ರನ್ನ ಆಯ್ಕೆ ಮಾಡಿ ನಾವೆಲ್ಲರೂ ಅವರ ಜೊತೆಗೂಡಿ ಆ ಒಂದು ಬೃಹತ್ ಸಮ್ಮೇಳನವನ್ನು ಮಾಡುವಂಥ ಒಂದು ಕಾರ್ಯವನ್ನು ದೃಢಪಡಿಸಿಕೊಂಡು ಇಂದಿನ ಈ ಸಭೆಯಲ್ಲಿ ಅದನ್ನು ನಿರ್ಣಯಿಸಿಕೊಂಡು ಈ ಹಿಂದೆ ಅದಕ್ಕೊಂದು ಕೋರ್ ಕಮಿಟಿಯಲ್ಲಿ ಮಾಡಿದ್ದೇವೆ.
ಆ ಕೋರ್ ಕಮಿಟಿ ಸದಸ್ಯರನ್ನೆಲ್ಲ ಸೇರಿಸಿಕೊಂಡು ಈ ಒಂದು ವಿಷಯವನ್ನು ಇನ್ನೆರಡು ಮೂರು ತಿಂಗಳೊಳಗೆ ಅದಕ್ಕೆ ಬೇಕಾದ ಒಂದು ಪೂರ್ವ ಸಮಿತಿಯನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾಡಿದ್ದಲ್ಲಿ ನಮ್ಮ ಈ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಬರ್ಬೋದು. ನಾವು ನೆನೆಸಿಕೊಂಡ ಶ್ರೀಯುತರು ನೆನೆಸಿಕೊಂಡ ಎಲ್ಲ ಕಾರ್ಯಗಳು ಒಂದು ಅಭಿವೃದ್ಧಿ ಬರ್ಬಂದು ಹೇಳಿಕೊಂಡು ಅದಕ್ಕೆಲ್ಲ ನಮ್ಮ ಮಾತೆ ಮತ್ತು ഗുരുവര്യരുടെ ആശീർവാദം ഇർಬೋದು തെളിക്കൊണ്ട് തന്നെ ഒന്നുകൂടെ അനസ്കാരം വഹിച്ചേനെ. പാരസ്ഥാനത്തിൻ്റെ കീഴിൽ കഴിഞ്ഞ ഡിസംബറിൽ ഒരു സമാജ സംഘടന ഭാരതീയ ഇതിഹാസ സംഘടന ആയിട്ടുണ്ടെങ്കിലും അതിന് 2 വർഷത്തേക്ക് മുമ്പ് അടുത്ത ചില അവ്യവസ്ഥ ചില ആൾക്കെല്ലാം അറിയും, അതിനെപ്പറ്റി ഞാൻ ഇവിടെ വിശദീകരിക്കുന്നില്ല. അടുത്ത ചെറുപ്പക്കാരെ കൂട്ടിയിട്ട് 2-3 വർഷത്തേക്ക് മുമ്പ് ഒരു യുവക സംഘം ഉണ്ടാക്കി. നമ്മൾ 100 ബില്ല് യുവക സംഘം എന്ന് പറഞ്ഞിട്ട് ഈ 100 ബില്ല് യുവക സംഘമാണ് പ്രധാനപ്പെട്ട ചില കാര്യങ്ങൾ സമുദായത്തിനു വേണ്ടിയും ക്ഷേത്രത്തിനു വേണ്ടി പ്രവർത്തിച്ചുകൊണ്ട് വന്ന് അതേസമയം പ്രധാനപ്പെട്ട ഒരു കാര്യം കഴിഞ്ഞ വർഷം നമ്മൾ നടത്തുകയെന്ന് വെച്ചാൽ അടുത്ത ക്ഷേത്രത്തിലേക്ക് ആചാരമായി വന്ന വീരപുത്രൻ ദൈവത്തിൻ്റെ ആചാര അവർക്ക് ഇരിപ്പിടം ഇല്ലാത്ത ഒരു കഷ്ടത്തിലായിരുന്നു അയാൾ. ആ സമയത്ത് നമ്മൾ ഈ ചെറുപ്പക്കാരും നമ്മളെല്ലാം കൂടി ചിന്തിച്ച് എന്തുകൊണ്ട് അയാൾക്ക് ഒരു ഇരിപ്പിടം ഉണ്ടാക്കി കൊടുത്തുകൂടാ നല്ല ചിന്തയോട് കൂടി ഞങ്ങളെല്ലാവരും സമുദായത്തിൻ്റെ ആൾക്കാരും അടുത്ത എല്ലാവരും ചേർന്ന് ഒരു 3.5 സെൻസർ സ്ഥലം അതിലുള്ളൊരു വീടും വാങ്ങിച്ച് അതിനെ നന്നാക്കി ഞങ്ങളെല്ലാം അവർക്ക് ഇരിക്കാനുള്ള വ്യവസ്ഥ ചെയ്തു കൊടുത്തിന്. ഈ അവസരത്തിൽ അടുത്തേക്ക് അതിനെ ഞങ്ങൾ ചെയ്ത കാര്യം മനസ്സിലാവാൻ വേണ്ടിയിട്ട് നമ്മുടെ ഭാരതീയ സേവ സമാജത്തിൻ്റെ പ്രസിഡന്റ് ഉള്ള ആൾ, നമ്മുടെ സെക്രട്ടറി, അതുമാത്രം ക്ഷേത്ര കാസർഗോഡ് ജില്ലാ ക്ഷേത്ര സംരക്ഷണ രാജേട്ടൻ ഇവരെല്ലാം വരുത്തി ഈ ഒരു കാര്യം നമ്മൾ നടത്തി കൊടുത്ത്. അപ്പോൾ അതുകൊണ്ട് നമ്മളെ ഉദ്ദേശം വേറൊന്നുമല്ല, സമുദായത്തെ ഉന്മത്തക്കും സമുദായത്തിലുള്ള ആൾക്കാർക്ക് വേണ്ടിയുള്ള എല്ലാ രീതിൻ്റെ സഹായ സഹകരണം നടത്തണമെന്ന് പറഞ്ഞിട്ട് നമ്മൾ ഈ നമ്മളെ കമ്മിറ്റി ആയതിനു ശേഷമല്ല അതിന് മുമ്പേ പ്രവർത്തിച്ചുകൊണ്ടുണ്ട്. അതുകൊണ്ട് ആടത്തെ എല്ലാവരും ചേർത്തിട്ട് അപ്പം ഞങ്ങൾ കുറച്ച് ആൾക്കാർ മുമ്പന്നെ ഭാരതീയ സമിതിയുടെ മെമ്പറാണ്, ഞാനും കൂടി മുമ്പ് മെമ്പറായ ആളാണ്. അപ്പോൾ ഇന്നും കുറച്ച് മെമ്പർ ആളുണ്ട്. ഞങ്ങൾ സംഘടന നേർത്തതിന് ശേഷം ആണ് ചില ഇടേണ്ട മെമ്പർമാർ, ചില മുമ്പായ മെമ്പർമാർ ചില ആവർത്തനം നടത്തിയിട്ടുണ്ട്. പക്ഷേ നമ്മളതിനൊന്നും ചിന്തിച്ചിട്ടില്ല. നമുക്ക് വേണ്ടത് സമുദായ സംഘടനയുടെ മാത്രം ചിന്ത അല്ലാണ്ട് വേറെ യാതൊരു ചിന്തയല്ല. അപ്പോൾ സമുദായത്തിന് വേണ്ടി എന്തൊക്കെ ചെയ്യാൻ പറ്റും അതെല്ലാം ഭാരതീയ സമാജത്തിൻ്റെ ഒന്ന് കൂടി നമ്മൾ ചെയ്യും മാത്രം പറഞ്ഞുകൊണ്ട് ഇതിൻ്റെ നേതൃത്വത്തിന് ഉള്ള ആൾ ഇന്നും കൂടി ഇതിൻ്റെ പ്രവർത്തനത്തോടു കൂടി നല്ല രീതിയിൽ പ്രവർത്തനം കൊണ്ടുപോകാൻ അനുഗ്രഹിക്കട്ടെ, ദൈവം അവർക്ക് പരിപൂർണ ശക്തി കൊടുക്കട്ടെ എന്ന് പ്രാർത്ഥിച്ചുകൊണ്ട് എൻ്റെ വാക്ക് ವಹಿಸಿಕೊಂಡು 3 ವರ್ಷದ ಅವಧಿ ಚಂದದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಡೆದಿತ್ತು. ಮತ್ತೆ ಪುನರಾಯ್ಕೆ ಮಾಡಿ ಮತ್ತೆ 3 ವರ್ಷದ ಅವಧಿ ಇವತ್ತು ಪೂರ್ಣಗೊಂಡು ನಿಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಮತ್ತೆ ತಿರ್ಗಾ 3 ವರ್ಷದ ಅವಧಿಗೆ ನೀವು ನೇಮಕ ಮಾಡಿದ್ದೀರಿ. ನಾನು ಯಾವತ್ತೂ ನಿಮ್ಮೊಂದಿಗೆ ಇರ್ತೇನೆ, ಆದರೆ ನಿಮ್ಮ ಸಹಕಾರ ನನಗೆ ಬಹಳ ಪ್ರಾಮುಖ್ಯವಾದದ್ದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಕೆಲವು ಅನೇಕ ನಾಯಕರುಗಳು ನಮ್ಮೊಟ್ಟಿಗಿದ್ದಾರೆ. ಅವರನ್ನೆಲ್ಲ ಒಟ್ಟಿಗೆ ಸೇರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಾನು ಒಬ್ಬ ಇದ್ದುಕೊಂಡು ಯಾರನ್ನು ಒಟ್ಟಿಗೆ ಸೇರಿಸಲಿಕ್ಕಾಗೋದಿಲ್ಲ. ನೀವೆಲ್ಲ ಸಹಕಾರ ಮಾಡಿದರೆ ಎಲ್ಲರನ್ನು ನಾವು ಒಬ್ಬರೊಬ್ಬರನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕಂಡ್ರೆ, ಎಲ್ಲರ ವಿಶ್ವಾಸವನ್ನು ಪಡ್ಕೊಂಡು ಸಮಾಜದ ಸಂಘಟನೆಗೆ ಇಳಿದ್ರೆ ಖಂಡಿತವಾಗಿಯೂ ನಮಗೆ ಜಯ ಆಗ್ತದೆ. ಖಂಡಿತವಾಗಿ ನೀವೆಲ್ಲ ಸಹಕಾರ ಮಾಡ್ತೀರಿ ಅಂತ ಭಾವನೆ ಕೂಡ ನನಗಿದೆ. ಸನ್ಮಾನ್ಯ ಪವಿತ್ರನ್ರವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದರು, ತೀಯ ಸಮಾವೇಶ ನಾವು ಮಂಗಳೂರಲ್ಲಿ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಇದಾಗಬೇಕು, ಆಗ ಮಾತ್ರ ಸರ್ಕಾರ ನಮ್ಮನ್ನು ಗುರುತಿಸ್ತದೆ. ಅದು ಯಾವುದೇ ಸರ್ಕಾರಗಳಿರಲಿ. ಖಂಡಿತವಾಗಿಯೂ ಹೌದು. ನಾವು ಇವತ್ತು ಇಷ್ಟು ಹಿಂದೆ ಬೀಳಬೇಕಾದ್ರೂ ಕಾರಣ ಅದೇ. ನಾನು ಅನೇಕ ವರ್ಷಗಳ ಹಿಂದೆಯಿಂದ ಬಾಂಬೆಯವರಿಗೆ, ನಮ್ಮ ಸಮಾಜದವರಿಗೆ ಎಜುಕೇಷನ್ನಿಗೆ ಬೇಕಾದಂಥ ಸಂಬಂಧಪಟ್ಟಂಥ ಆ ಕನ್ಸೆಷನ್ ಯಾವಾಗ ಸಿಗಬೇಕಾ, ರಿಸರ್ವೇಷನ್ ಯಾವಾಗ ಸಿಗಬೇಕಾ, ಅಂಥ ಸಂದರ್ಭದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತೆಲ್ಲ ನಮ್ಮವರ ಸಮಾಜದವರನ್ನು ಗುರುತಿಸಿಕೊಂಡು ತೀಯ ಸಮಾಜ ಬೆಲ್ಚಾಡನ್ನು ಮಾಡಿಸ್ಕೊಡ್ಬೇಕಾದ್ರೆ ಇಲ್ಲಿ ಅವರ ಪೇರೆಂಟ್ಸ್ಗಳ ಸರ್ಟಿಫಿಕೇಟ್ ತೆಕ್ಕೊಂಡು ಅದನ್ನು ಇಟ್ಟುಕೊಂಡು ಮಹಾರಾಷ್ಟ್ರ ಸರ್ಕಾರದಲ್ಲಿ ಬೇಕಾದಷ್ಟು ಹೋರಾಟ ಮಾಡಿದ್ರಿಂದ ನಮಗೆ ಅಲ್ಲಿ ತೀಯ ಸಮಾಜದಕ್ಕೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದಾಗ್ತದೆ. ಆದರೂ ಕೂಡ ಇವತ್ತಿನವರೆಗೂ ನಮ್ಮ ಸಮಾಜ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ರೆಕಾಗ್ನೈಸ್ ಆಗಲಿಲ್ಲ. ನಮ್ಮನ್ನು ಅವರು ಬಿಲ್ಲವರಂತೆ ಮಾಡೋದು. ನಾವು ಅಲ್ಲಿ ಹೋಗಿ ನಮಗೆ ಉಪಾಯ ಇಲ್ಲ, ನಾವು ಬಿಲ್ಲವರಂತೆ ಹೇಳಬೇಕಾಗ್ತದೆ. ಆ ಬಿಲ್ಲವರ ಕೊಟ್ಟದಲ್ಲಿ ಬಿಲ್ಲವರದ್ದು ಇತಿಹಾಸ ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿದೆ. ತೀಯರದು ಮಲಯಾಳಿ ಬಿಲ್ಲವರದು ಬಿಲ್ಚಡ್ರದ್ದು ಎಲ್ಲಿಯೂ ಇಲ್ಲ. ಇದು ದೊಡ್ಡ ದುರಂತ. ಕಾರಣ ನಮ್ಮಲ್ಲಿ ಸಂಘಟನೆ ಇಲ್ಲದ್ರಿಂದ. ನಮ್ಮ ಸಂಘಟನೆ ಮೂಲಕ ನಾವು ಹೋರಾಟ ಮಾಡಲಿಕ್ಕೆ ಹೊರಟಾಗ ಕೆಲವೊಂದು ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಅದನ್ನು ಮಾತಾಡಿಕೊಂಡು ಇಲ್ಲಿ ನಾವು
ತೋರಿಸ್ಲಿಕ್ಕೆ ಹೋದರೆ ಖಂಡಿತವಾಗಿಯೂ ಸಂಘಟನೆ ಬೆಳೀಲಿಕ್ಕೆ ಆಗೋದಿಲ್ಲ. ಆದುದರಿಂದ ನನ್ನದು ಕಳಕಳಿಯ ವಿನಂತಿ, ನಾವೆಲ್ಲ ಒಟ್ಟಾಗೋಣ. ಎಲ್ಲ ಸಮಸ್ಯೆಗಳಿದ್ದರೂ ಕೂತು ಮಾತಾಡಿದರೆ ಪರಿಹಾರ ಖಂಡಿತವಾಗಿದೆ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಮುಂದೆ ಈ ಒಂದು ಸಮಾವೇಶವನ್ನು ಖಂಡಿತವಾಗಿ ಮಂಗಳೂರಲ್ಲಿ ಮಾಡೋಣ. ಎಲ್ಲ ಸಮಾಜದವರು, ನಮ್ಮ ಕಾಸರಗೋಡು ಜಿಲ್ಲೆ ಇರಲಿ, ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರೆಲ್ಲ ಸೇರಿಕೊಂಡು ಕೆಲಸ ಮಾಡಿದರೆ ಪವಿತ್ರರಂಥ ಯುವಕರು ನಮ್ಮೊಟ್ಟಿಗೆ ಇದ್ದರೆ ಖಂಡಿತವಾಗಿಯೂ ನಮಗೆ ಯಶಸ್ಸು ಖಂಡಿತ ಆಗ್ತದೆ, ಸಮಾವೇಶ ದೊಡ್ಡದಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾನೆ. ಯಾಕಂತ ಹೇಳಿದರೆ ಹಿಂದೆ 2 ವರ್ಷದ ಹಿಂದೆ ನಾವು ಮೊನ್ನೆ ಕೂಡ ಒಂದು 6-7 ತಿಂಗಳ ಹಿಂದೆ ಕೂಡ ಹೋದಾಗ ಸುಳ್ಯದಲ್ಲಿ ತಾಲೂಕಲ್ಲಿ ಅಷ್ಟು ಜನ ಸೇರಿಸ್ತಾರೆ ಅಂತ ಹೇಳಿದರೆ ಮಂಗಳೂರಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ಜಿಲ್ಲೆಯ ಜನ ಸೇರಿಸಿದರೆ ಎಷ್ಟು ಜನ ಸೇರಿಸ್ಬೋದು? ಸಣ್ಣದಾದಂಥ ಅಷ್ಟು ದೊಡ್ಡ ಒಂದು ತಾಲೂಕು ಮಟ್ಟದಲ್ಲಿ ಅಷ್ಟು ರೀತಿಯಲ್ಲಿ ಅಷ್ಟು ಚಂದದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಾವು ಹೆಮ್ಮೆ ಪಡುವಂಥದ್ದು. ಅಂಥವರ ಸಹಾಯವನ್ನು ಪರ್ಕೊಂಡು ನಾವು ನಮ್ಮ ಸಮಾಜದ ಸಂಘಟನೆ ಮಾಡಬೇಕು. ಇದಕ್ಕೆ ಹಿರಿಯವರೆಲ್ಲರ ಆಶೀರ್ವಾದ ಬೇಡಿಕೊಂಡು ಯಾವತ್ತೂ ನಿಮ್ಮೊಂದಿಗೆ ಇರ್ತೇನೆ, ನನ್ನಿಂದ ಆಗುವಂಥ ಸಮಾಜಕ್ಕೋಸ್ಕರ ಎಷ್ಟು ಸಹಾಯ ಮಾಡಲಿಕ್ಕಾಗ್ತದೆ ಅಷ್ಟು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಮುಂದಿನ ದಿನ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನನ್ನೊಂದಿಗೆ ಇಷ್ಟು 6 ವರ್ಷಗಳ ಅವಧಿಯಲ್ಲಿ ನನ್ನೊಂದಿಗೆ ಪದಾಧಿಕಾರಿಯಾಗಿಕೊಂಡು ಸಹಕಾರ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು, ಮುಖ್ಯವಾಗಿ ನಮ್ಮ ವಲಯ ಸಮಿತಿಯ ಅಧ್ಯಕ್ಷರುಗಳು, ಅವರ ಸಹಕಾರ ಇಲ್ಲದಿದ್ದರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ವಲಯ ಸಮಿತಿಯ ಅಧ್ಯಕ್ಷರುಗಳು ಒಟ್ಟಿಗೆ ಸೇರಿ ಅವರ ಪದಾಧಿಕಾರಿಗಳನ್ನು ಸೇರಿಕೊಂಡು ವಲಯ ಸಮಿತಿಯಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸಿದರೆ ಮುಂದಿನ ಒಂದು ದಿನ ಮಂಗಳೂರಲ್ಲಿ ಬಹಳ ದೊಡ್ಡದಾದಂಥ ಬೃಹತ್ ಸಮಾವೇಶ ಮಾಡೋಣ. ಯಾರು ನೀವು ತಪ್ಪು ತಿಳ್ಕೊಳ್ಬೇಡಿ, ಸದಾಶಿವ ಉಳ್ಳಾಲರ ವೈಯಕ್ತಿಕ ಇದಕ್ಕೆ ಪ್ರತಿಷ್ಠೆಗೋಸ್ಕರ ಅವ್ರು ಮಾಡ್ತಾರೆ ಅಂತ ನನಗಂತೂ ಒಂದು ಪೈಸಿದು ಲಾಭ ಈ ಸಮಾವೇಶದಿಂದ ಬೇಡ. ಈ ಸಮಾವೇಶದಿಂದ ನನಗೆ ಹೆಸರು ಬರುವುದು ಬೇಡ. ತಾಯಿ ಮಾತೆ ಕೊಟ್ಟಂಥ ಅನೇಕ ಮಾರ್ಗದಿಂದ ನನಗೆ ಹೆಸರು ಬಂದಿದೆ, ಈಗಾಗಲೇ ಹೆಸರು ಬಂದಿದೆ. ಆ ಸಮಾವೇಶ ಮಾಡಿದ್ರಲ್ಲಿ ನಾನು ಉದ್ಧಾರ ಆಗ್ತೇನೆ ಅಥವಾ ನನಗೇನು ಹೆಸರು ಬೇಕು ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಸಮಾಜದ ಸಂಘಟನೆಗೆ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳಿಕೊಂಡು ಯಾವುದೇ ಒಂದು ವೈಮನಸ್ಸು ಇಟ್ಕೊಳ್ಳದೆ ಎಲ್ಲರೂ ಸೇರಿಕೊಂಡು ನಮ್ಮ ಸಮಾಜದ ಸಂಘಟನೆ ಮಾಡಬೇಡ ಅಂತ ಹೇಳಿಕೊಂಡು ಎಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇವತ್ತಿನ ಸಭೆಯನ್ನು ಚಂದಗಾಣಿಸಿಕೊಟ್ಟಂಥ ಎಲ್ಲ ನಮ್ಮ ಸಂಘಟನೆಯ ಸಮಾಜದ ಎಲ್ಲ ಕೇಂದ್ರ ಸಮಿತಿ ಪದಾಧಿಕಾರಿಗಳು, ವಲಯ ಸಮಿತಿ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮತ್ತು ಸಮಾಜ ಬಾಂಧವರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿದ ಸದಾಶಿವ ಉಳ್ಳಾಲ್ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಸದಾಶಿವ ಉಳ್ಳಾಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಸುಕುಮಾರ್ ಅಧ್ಯಕ್ಷರು, ಬೆಂಗಳೂರು ತೀಯಾ ಸಮಾಜ, ಇವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು.